ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಎಸ್ ವೀಕ್ಷಕರೇ, ಈ ದಿವಸ ನಮ್ಮ ಜೊತೆಗೆ ಅಪರೂಪದ ಅತಿಥಿ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಅವರೇ ಶಶಿಕಾಂತ್ ಸೆಂಥಿಲ್ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿಗಳು. ನಾನು ಶಶಿಕಾಂತ್ ಸೆಂಥಿಲ್ ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ನಮಸ್ಕಾರ. ಎಸ್, ಸೆಂಥಿಲ್ ಅವರ ಬಗ್ಗೆ ಕರಾವಳಿ ಜನಕ್ಕೆ ಪ್ರತ್ಯೇಕವಾದ ಪರಿಚಯ ಅಗತ್ಯವಿಲ್ಲ, ಅದರ ಹೆಸರೊಂದೇ ಸಾಕು. ಶಶಿಕಾಂತ್ ಸೆಂಥಿಲ್ ಅಂತ ಹೇಳಿದ್ರೆ ಅವರ ಒಂದು ಜಿಲ್ಲಾಧಿಕಾರಿ ಆಗಿದ್ದ ಸಂದರ್ಭದಲ್ಲಿ ಅವರು ಮಾಡಿದಂಥ ಜನಪರ ಕೆಲಸಗಳು ಮತ್ತು ಅವರು ಜನರೊಂದಿಗೆ ಇರ್ತಾ ಇದ್ದ ಅಥವಾ ಅವರು ಜನರೊಂದಿಗೆ ಏನು ಯಾವ ರೀತಿ ಬೆರೀತಾ ಇದ್ರು ಅಂತ ಹೇಳಿದ್ರೆ, ಅದು ಯಾವ ವರ್ಗದ ಜನ ಕೂಡ ಅವರನ್ನು ಹೋಗಿ ಭೇಟಿ ಮಾಡಿ ಮಾತನಾಡಿ ಬರ್ಬೋದಿತ್ತು. ಇವತ್ತಿಗೆ ಕೂಡ ಕರಾವಳಿಯ ಜನ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸರ್ ಎಷ್ಟೋ ವಿಚಾರಗಳನ್ನು ಮಾತನಾಡುವಾಗ, ಈ ಕೊರೋನಾ ಕಾಲ ಬಂದು ಹೋಯಿತು, ಈಗ ಎರಡನೇ ಅಲೆಯ ಸಂದರ್ಭದಲ್ಲಿದ್ದೇವೆ. ಎಸ್, ಅದಕ್ಕಿಂತ ಮೊದಲು ಕೂಡ ಬೇರೆ ಬೇರೆ ಸಂದಿಗ್ಧ ಕಾಲಗಳು ಬಂದಾಗ ಕೂಡ ಎಸ್ ಈ ಸಂದರ್ಭದಲ್ಲಿ ಸೆಂಥಿಲ್ ಅವರು ಇರಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ನಾನು ಇದನ್ನು ನಿಮಗೆ ಮುಖಸ್ತುತಿಗಾಗಿ ಹೇಳೋದಲ್ಲ, ಅಪ್ರಿಷಿಯೇಟ್ ಮಾಡಲಿಕ್ಕೆ ಹೇಳೋದಲ್ಲ, ಇದು ವಾಸ್ತವ. ಸೊ ಎಸ್ ವೀಕ್ಷಕರೇ, ಅಂತ ಜನಪರ ಕಾಳಜಿಯ ಜಿಲ್ಲಾಧಿಕಾರಿ ಆಗಿದ್ದವರು ಶಶಿಕಾಂತ್ ಸೆಂಥಿಲ್ ಅವರು ಎಸ್ ದಿಢೀರಾಗಿ ಅವರು ತನ್ನ ಏನು ಜಿಲ್ಲಾಧಿಕಾರಿ ಹುದ್ದೆಯನ್ನು ತ್ಯಜಿಸಿ ರಾಜೀನಾಮೆ ಕೊಟ್ಟು ಒಂದಷ್ಟು ಕಾಲ ಸಾಮಾಜಿಕ ಬೇರೆ ಬೇರೆ ಚಟುವಟಿಕೆಯಲ್ಲಿ ಅಥವಾ ಜಾಗೃತಿ ಮೂಡಿಸುವಂಥ ಕಾರ್ಯದಲ್ಲಿ ತೊಡಗಿಕೊಂಡರು. ಮತ್ತೊಂದು ದಿವಸ ಅವರು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡರು. ಎಸ್, ನಾವು ಇವತ್ತು ಎರಡು ವಿಚಾರಗಳನ್ನು ಅವರ ಜೊತೆಗೆ ಮಾತಾಡಲಿಕ್ಕಿದೆ. ಒಂದು, ಪ್ರಮುಖವಾಗಿ ಇವಾಗ ಕರ್ನಾಟಕದಲ್ಲಿ ಜಾರಿಯಾಗಿರುವಂಥ ನೈಟ್ ಕರ್ಫ್ಯೂ. ಎಸ್, ಕರಾವಳಿಯ ಜಿಲ್ಲೆಗಳಲ್ಲಿ ಕೂಡ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ಒಬ್ಬ ಆಡಳಿತಗಾರನಾಗಿ ಆಡಳಿತಾತ್ಮಕ ನೆಲೆಯಲ್ಲಿ ಈ ನೈಟ್ ಕರ್ಫ್ಯೂ ಅನ್ನು ಅವರು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ಜೊತೆಗೆ ತಮಿಳುನಾಡು ಚುನಾವಣೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ ಅವರು ಕಾರ್ಯನಿರ್ವಹಿಸಿದವರು. ಸೊ ಒಂದು ಮಟ್ಟಿಗೆ ನಾವು ಹೇಳದಿದ್ರೆ ಒಟ್ಟು ಏನು ಕಾಂಗ್ರೆಸ್ನ ಒಂದು ಸ್ಟ್ರಾಟಜಿ ಮೇಕಿಂಗ್ ಟೀಮಲ್ಲಿ ಕೂಡ ಒಬ್ಬ ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡಿದವರು. ಸೊ ಇವತ್ತು ನಾನು ಅವ್ರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಆರಂಭದಲ್ಲಿ ನೈಟ್ ಕರ್ಫ್ಯೂ ಮತ್ತು ಒಟ್ಟು ಕೊರೋನಾ ನಿಯಂತ್ರಣದ ವಿಚಾರವಾಗಿ ಏನು ಆಡಳಿತಾತ್ಮಕ ವಿಚಾರಗಳು ಜೊತೆಗೆ ಜನರ ಸಹಭಾಗಿತ್ವ ಏನು ಈ ವಿಚಾರವಾಗಿ ಮಾತಾಡ್ತೇನೆ. ಆ ನಂತರದ ಏನು ಬ್ರೇಕ್ ನಂತರ ನಾನು ಚುನಾವಣೆಯ ಒಟ್ಟು ಏನು ತಮಿಳುನಾಡಿನ ಚುನಾವಣೆಯ ಕಣ ಹೇಗಿತ್ತು, ನಾವು ಒಂದಷ್ಟು ವಿಚಾರಗಳನ್ನು ಪತ್ರಿಕೆ ಮತ್ತು ಟಿವಿಗಳಲ್ಲಿ ನೋಡಿ ತಿಳ್ಕೊಂಡಿದ್ದೇವೆ. ಬಟ್ ವಾಸ್ತವದಲ್ಲಿ ಏನೇನು ನಡೆದಿತ್ತು, ಏನೇನು ವಿಚಾರಗಳು, ಎಲ್ಲ ವಿಚಾರಗಳನ್ನು ಕೂಡ ನಾನು ಅವರಿಂದಲೇ ಕೇಳಲಿಕ್ಕೆ ಇದ್ದೇನೆ. ಸರ್, ನಾನು ನೈಟ್ ಕರ್ಫ್ಯೂ ವಿಚಾರ ನೇರಕ್ಕೆ ಬರುವಂಥದ್ದು. ಯಾಕಂತ ಹೇಳಿದ್ರೆ, ಯಾವಾಗ ಮೊನ್ನೆ ಕರ್ನಾಟಕ ಸರ್ಕಾರ ನೈಟ್ ಕರ್ಫ್ಯೂ ಘೋಷಣೆ ಮಾಡಿತ್ತು 8 ಪ್ರಮುಖ ನಗರಗಳನ್ನು ಉದ್ದೇಶವಾಗಿಟ್ಕೊಂಡು, ಜನಕ್ಕೆ ಒಂದು ಮಟ್ಟಿಗೆ ಒಂಥರ ಶಾಕ್ ಆಗಿದೆ. ಎಸ್, ನಾವು ಕಳೆದ ವರ್ಷದ ಲಾಕ್ಡೌನ್ ಅನ್ನು ನೋಡಿದ್ದೇವೆ. ನಾವು ದೊಡ್ಡ ಮಟ್ಟದಲ್ಲಿ ಏನು ಕೊರೋನಾವನ್ನು ಬಿಕಾಸ್ ಆಫ್ ಲಾಕ್ಡೌನ್ನ ಕಾರಣದಿಂದಾಗಿ ನಾವು ಏನು ಕೊರೋನಾವನ್ನು ನಿಯಂತ್ರಿಸಿದ್ದೇವೆ ಅನ್ನೋದಕ್ಕೆ ಯಾವ ಅಕೌಂಟಬಿಲಿಟಿ ಸರ್ಕಾರ ಎಲ್ಲಿ ಕೂಡ ಅಂಕಿಅಂಶಗಳನ್ನು ಅಥವಾ ಲೆಕ್ಕಪತ್ರವನ್ನು ಕೊಟ್ಟಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ನೈಟ್ ಕರ್ಫ್ಯೂ ಮಾಡಿದರೆ ಏನು ಪ್ರಯೋಜನ ಅನ್ನುವಂಥದ್ದು ಜನರ ಪ್ರಶ್ನೆ. ಜೊತೆಗೆ ನೈಟ್ ಕರ್ಫ್ಯೂ ಮಾಡಿದರೆ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಾ ಅನ್ನುವಂಥದ್ದು ಪ್ರಶ್ನೆಗಳಿದ್ದಾವೆ. ಒಬ್ಬ ಆಡಳಿತಗಾರನಾಗಿ ಜಿಲ್ಲಾಧಿಕಾರಿ ಅಂತ ಒಂದು ಮಹತ್ವದ ಏನು ಸ್ಥಾನದಲ್ಲಿ ಅಥವಾ ಒಂದು ಆಡಳಿತ ಏನು ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದ ನೀವು, ಎಸ್ ಅವತ್ತು ನೀವು ಒಬ್ಬ ಅಧಿಕಾರಿಯಾಗಿದ್ದೀರಿ, ಇವತ್ತು ಎಸ್ ನಿಮ್ಮ ಪ್ರಕಾರ ಒಬ್ಬ ಜನಸಾಮಾನ್ಯ ಆಗಿದ್ದೀರಿ. ನೀವು ಈ ಎರಡು ನೆಲೆಯಲ್ಲಿ ನಿಂತುಕೊಂಡು ಇದನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತೀರಿ ಸರ್? ಪ್ರಾರಂಭದಲ್ಲಿ ಇದು ಸೆಕೆಂಡ್ ವೇವ್ ಅಂತ ಹೇಳ್ತೀವಿ. ಹೌದು, ಅಂದ್ರೆ ಅದಕ್ಕೆ ಅರ್ಥ ಏನಂದ್ರೆ ಫಸ್ಟ್ ವೇವ್ ಬಂದಿದೆ ಅಂತ ಅರ್ಥ. ಅದರಲ್ಲಿ ಒಂದು 6 ತಿಂಗಳು ನಾವು ಆಲ್ಮೋಸ್ಟ್ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಪಡೆದಿದ್ದೀವಿ. ಫಸ್ಟ್ ಟೈಮ್ ಅದನ್ನ ನಾವು ಫೇಸ್ ಮಾಡುವಾಗ ಬಹುಶಃ ನಾವು ಹೇಳ್ಬೋದು ಅಷ್ಟು ನಾಲೆಜ್ ನಮ್ಗೆ ಇಲ್ಲ, ಅನುಭವಗಳಿರಲಿಲ್ಲ. ಯಾವ ರೀತಿ ಫೇಸ್ ಮಾಡೋದು, ಯಾವ ರೀತಿ ಕಂಟ್ರೋಲ್ ಮಾಡುವುದು, ಇದೆಲ್ಲ ಪ್ರಶ್ನೆಗಳು ಇತ್ತು. ಬಟ್ ಈ ಸಾರಿ ಅಂತೂ ಐ ಥಿಂಕ್ ನಮ್ಗೆ ಎಲ್ಲ ವಿಷಯ ಗೊತ್ತಿದೆ, ಯಾವ ವಿಷಯದಿಂದ ಏನ್ ಪರಿಣಾಮ ಆಗುತ್ತದೆ ಮತ್ತೆ ಅದರಿಂದ ಏನೇನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲ ಕೂಡ ಈಗ ಗೊತ್ತಿದೆ. ಈ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ನನ್ನ ಅಭಿಪ್ರಾಯಕ್ಕೆ ಇಟ್ ಈಸ್ ಅ ವೆರಿ ವೆರಿ ಡ್ರಾಕೋನಿಯನ್ ಮೂವ್. ತುಂಬಾ ಒಂದು ಜನರಿಗೆ ಬದುಕಲ್ಲಿ ತುಂಬಾ ಡಿಸ್ಟರ್ಬೆನ್ಸ್, ಕೊರೋನಾಕ್ಕಿಂತ ದೊಡ್ಡ ಡಿಸ್ಟರ್ಬೆನ್ಸ್ ತರಬಹುದಾದ ಒಂದು
ಸಿಚುವೇಶನ್ ಇದೆ. ಹೌದು, ಇದು ಒಂದು ಏನು ಬಹುತೇಕ ಏನು ವಿಶ್ಲೇಷಕರು ಹೇಳಿದ ಮಾತು ಕೂಡ ಉಂಟು. ಕೊರೋನಾದಿಂದ ಮೃತಪಟ್ಟವರಿಗಿಂತ ಜಾಸ್ತಿ ಲಾಕ್ಡೌನ್ ಅವಧಿಯಲ್ಲಿ ಏನು ವಲಸೆ ಕಾರ್ಮಿಕರು ನಡೆದು ದಾರಿಯಲ್ಲಿ ಸತ್ತದ್ದು ಜಾಸ್ತಿ ಅಂತ. ವಲಸೆ ಕಾರ್ಮಿಕರು ಮಾತ್ರ ಅಲ್ಲ, ವಲಸೆ ಕಾರ್ಮಿಕರು ನಮ್ಮ ಕಣ್ಣಿಗೆ ಕಾಣ್ತಾ ಇತ್ತು. ಆದ್ರೆ ತುಂಬಾ ಜನರ ಬದುಕಲ್ಲಿ ಬಹಳ ಡ್ಯಾಮೇಜ್ ಆಗಿದೆ. ಲಾಕ್ಡೌನ್, ನೀವು ಹೇಳ್ತಾ ಇದ್ದೀರಿ ಲಾಕ್ಡೌನ್ ಸಂದರ್ಭ, ಲಾಕ್ಡೌನ್ ಇಂದಾಗಿ ಏನು ಭಾರಿ ದೊಡ್ಡ ತೊಂದರೆ ಆಯ್ತು ಅಂತ. 2016 ನಮ್ಮ ಏನು ಒಂದು ಎಕಾನಮಿ ಇದೆ ಅದು ಡೌನ್ವರ್ಡ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇತ್ತು. GDP ಕುಸಿತದ ಹಂತದಲ್ಲೇ ಇತ್ತು. GDP, ಎಂಪ್ಲಾಯ್ಮೆಂಟ್ ಎವ್ರಿಥಿಂಗ್ ಡೌನ್ ಅಲ್ಲಿ ಹೋಗ್ತಾ ಇತ್ತು. ಹಾಗಿರುವಾಗ ಎಕನಾಮಿಯಲ್ಲಿ ಒಂದು ಮಂದ ಸ್ಥಿತಿ ಇರುವಾಗ ಆಲ್ರೆಡಿ ಜನರ ಬದುಕು ಬಹಳ ಡಿಫಿಕಲ್ಟ್ ಪೊಸಿಷನ್ ಬಂತು, ದುಸ್ತರಕ್ಕೆ ಬಂದಿತ್ತು. ಡಿಮ್ಯಾಂಡ್ ಅಲ್ಲಿ ಎಕನಾಮಿಯಲ್ಲಿ ಡಿಮ್ಯಾಂಡೇ ಇಲ್ಲದೆ ಒಂದು ಪರಿಸ್ಥಿತಿ ಆಯ್ತು. ನಾನು ಇದು ಸ್ವಲ್ಪ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇದು ನಾವು ಹೇಗೆ ಸರಿಪಡಿಸೋದು ಅಂತ ಹೋರಾಡುವಾಗ ಈ ಕೊರೋನಾ ಬಂತು. ಕೊರೋನಾ ಬಂದಾಗ ಕಂಪ್ಲೀಟ್ ವೈಟ್ ವಾಶ್ ಆಯ್ತು. ಬಹಳ ಬಿಸ್ನೆಸಸ್, ಬಹಳ ಸ್ಮಾಲ್ ಬಿಸ್ನೆಸಸ್, ಸಣ್ಣ ವ್ಯಾಪಾರಿಗಳು, ಸಣ್ಣ ಇಂಡಸ್ಟ್ರಿಗಳು ಮತ್ತೆ ನಮ್ಮ ಕೂಲಿ ಕಾರ್ಮಿಕರು, ಅವರ ಬದುಕೆಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಒಂದು ವರ್ಷ ಅವರು ಕಂಪ್ಲೀಟ್ ಝೀರೋಗೆ ಹೋಗ್ಬಿಟ್ರು. ಈ ಪರಿಸ್ಥಿತಿಯಲ್ಲಿ ಒಂದು ಲಾಕ್ಡೌನ್ ಮಾಡಿದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಭಾರತ ಅಂತ ದೇಶದಲ್ಲಿ ನಮಗೆ ಇರುವ ಒಂದು ಸ್ಟ್ರಾಟಿಫಿಕೇಶನ್ ನೋಡಿದರೆ ಒಂದು ರಿಪೋರ್ಟ್ ಇತ್ತು, ಅರೌಂಡ್ 80% ಆಫ್ ದಿ ಎಂಪ್ಲಾಯ್ಮೆಂಟ್ ಇಸ್ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ, ಅಸಂಘಟಿತ ವಲಯದಲ್ಲಿ ಅವರು ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಅವರ ಜನ. ಎಸ್, ಸೊ ಅವರ ಬದುಕು ಬಹಳ ಡಿಫಿಕಲ್ಟ್ ಆಗ್ತಾ ಇತ್ತು. ಸೊ ಇದರಿಂದ ಕೊರೋನಾ ಎಷ್ಟು ಮಟ್ಟಕ್ಕೆ ಕಂಟ್ರೋಲ್ ಆಗಿದೆ ಅಂತ ನೋಡಿದ್ರೆ, ಫಸ್ಟ್ ವೇವ್ ಬಗ್ಗೆ ಎಲ್ಲರಿಗೂ ಗೊತ್ತು, ಅದು ಎಷ್ಟು ಮಟ್ಟಿಗೆ ವಿಸ್ತೀರವಾಗಿ ಹೋಗಿತ್ತು. ಮತ್ತೆ ಅದು ಸ್ಲೋಲಿ ವೆನ್ ಪೀಪಲ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಕೊರೋನಾ, ಮಾಸ್ಕ್ ವೇರಿಂಗ್ ಮತ್ತೆ ಬೇರೆ ಬೇರೆ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಇಟ್ ಕೇಮ್ ಡೌನ್. ಸೊ ಈ ಸಾರಿ ನನ್ನ ಅಭಿಪ್ರಾಯಕ್ಕೆ ಫಸ್ಟ್ ವೇವ್ನ ಎಕ್ಸ್ಪೀರಿಯನ್ಸ್ ಯಾವುದೂ ಕೂಡ ಸರ್ಕಾರ ಪಾಲನೆ ಮಾಡಲಿಲ್ಲ ನನ್ನ ಅಭಿಪ್ರಾಯಕ್ಕೆ. ಈ ಫಸ್ಟ್ ವೇವ್ ಮುಗಿದಂತ ನೆನಪು ಮಾಡಿಕೊಂಡು ಫ್ರಮ್ ಜಾನ್ವರಿ, ಡಿಸೆಂಬರ್, ಅಕ್ಟೋಬರ್, ನವೆಂಬರ್, ಜಾನ್ವರಿ ಎಲ್ಲ ಕೂಡ ನಾವೇನ್ ಮಾಡಬೇಕು ಅದು ಮಾಡಿಲ್ಲ. ಅಂದ್ರೆ ಮಾಡಿಲ್ಲ, ಜನ ಕಂಪ್ಲೀಟ್ ಮರೆತು ಬಿಟ್ರು, ಕೊರೋನಾವನ್ನು ಕಂಪ್ಲೀಟ್ ಮರೆತು ಬಿಟ್ರು. ಇಲ್ಲ, ಜನ ಒಂದು ಥಿಂಕಿಂಗ್ ಅಲ್ಲಿ ಇದ್ರೆ ಕೂಡ ಸರ್ಕಾರದ ಸ್ಟ್ರೆಸ್ ಅದರ ಮೇಲೆ ಇಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ವಿ ಹ್ಯಾಡ್ ಟು ಕಂಟಿನ್ಯೂಸ್ಲಿ ಟೆಸ್ಟ್, ಟ್ರ್ಯಾಕ್ ಅಂಡ್ ಟ್ರೀಟ್. ಆಮೇಲೆ ಇದಕ್ಕೆ ಪ್ರಾಪರ್ ಸ್ಟ್ರಾಟಜಿ ಏನಂತ ಹೇಳಿದ್ರೆ, ಈ ಮೈಕ್ರೋ ಕನ್ಫೈನ್ಮೆಂಟ್ ಅಂತೀವಿ. ಎಲ್ಲಿ ಒಂದು ಕಡೆ ಮೇಜರ್ ಆಗಿ ಔಟ್ಬ್ರೇಕ್ ಆಗುತ್ತೋ ಅಲ್ಲಿ ಏರಿಯಾ ಮೈಕ್ರೋ ಕನ್ಫೈನ್ಮೆಂಟ್ ಮಾಡಿ ಅದನ್ನು ಟೋಟಲ್ ಆಗಿ ಟೆಸ್ಟ್ ಮಾಡಿ ಟೋಟಲ್ ಆಗಿ ಅವರಿಗೆ ಅಪ್ರಾಪ್ರಿಯೇಟ್ ಹಾಸ್ಪಿಟಲೈಸ್ಡ್ ಕ್ವಾರಂಟೈನ್ ಅಥವಾ ಹೌಸ್ ಕ್ವಾರಂಟೈನ್ ಕೊಡುವ ಒಂದು ಪದ್ಧತಿ ಎಲ್ಲ ಬಂತು. ಈಗ ಅದೇ ಪ್ರಾಸೆಸ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ರೆ ನನ್ನ ಅಭಿಪ್ರಾಯಕ್ಕೆ ಸೆಕೆಂಡ್ ವೇವ್ ಬಂದಿರಲಿಲ್ಲ. ಆದ್ರೆ ಈಗ ಡಿಸೆಂಬರ್ ಇಂದ ವಿ ಸ್ಟಾರ್ಟೆಡ್ ಪ್ಯಾಟಿಂಗ್ ಅವರ್ ಬ್ಯಾಗ್ಸ್, ಸೇಯಿಂಗ್ ದಟ್ ನಾವು ಚೆನ್ನಾಗಿ ಮಾಡಿದೀವಿ, ಸರ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡಿದೆ, ಅವರು ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಅಂತ ಹೇಳಿ ಈಗ ಸೆಕೆಂಡ್ ವೇವ್ ಬಂದು ನಿಂತಿದೆ. ಈಗ ಅಗೇನ್ ದೇ ಆರ್ ಡೂಯಿಂಗ್ ದ ಸೇಮ್ ಎಮರ್ಜೆಂಟ್ ಪ್ರಾವಿಷನ್ಸ್. ಅಂದ್ರೆ ಲಾಕ್ಡೌನ್ ಎಂಬುದು ಒಂದು ಲೇಜಿ ಆಪ್ಷನ್, ಅಂದ್ರೆ ಅದು ಸೋಮಾರಿ ಒಂದು ಆಪ್ಷನ್. ಏನು ನಾವು ನಮ್ಮ ಬ್ರೈನ್ ಅನ್ನು ಯೂಸ್ ಮಾಡಬೇಕಾಗಿಲ್ಲ, ಪರಿಶ್ರಮವನ್ನಲ್ಲಿ ತೋರಿಸಬೇಕಾಗಿಲ್ಲ, ಒಂದು ಸೋಮಾರಿ ನಡೆ. ಸುಮ್ನೆ ಎಲ್ಲರಿಗೂ ಮನೆ ಒಳಗಡೆ ಹಾಕಿ ಪೊಲೀಸನ್ನು ಹೊರಗಡೆ ಬಿಟ್ಟು ಹೊಡೆಯುವುದು, ಪೊಲೀಸ್ ಸ್ಟೇಟ್ ಆಗಿ ಮಾಡಿಸೋದು, ಇದು ಒಂದು ವೈಸ್ ಕಲ್ಚರ್ ಅಲ್ಲ. ಎರಡನೇದು, ಇಟ್ ಇಸ್ ನಾಟ್ ಹ್ಯುಮ್ಯಾನಿಟೇರಿಯನ್ ಆಲ್ಸೋ ಇನ್ ಮೈ ಒಪಿನಿಯನ್. ಇನ್ನೊಂದು ಕಡೆ ಅದು ಪೊಲೀಸರಿಗೂ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕೂಡ ಒಂಥರ ಬರ್ಡನ್ ಅಲ್ವಾ ಸರ್? ನೀವು ಅಷ್ಟು ಪೊಲೀಸರನ್ನು, ಅಷ್ಟು ನಿಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ರಾತ್ರಿ ಹೊರಗಡೆ ಬಿಟ್ಟು, ಇಲ್ಲ ಅದು ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಪ್ಲಾನ್ ಮಾಡದೇ ಇದ್ರೆ ಕೊನೆಗೆ ಬಂದು ನೀವು ಇದೇ ತರ ಒಂದು ಸೊಲ್ಯೂಷನ್ ಕೊಡ್ತೀರಾ. ನೀವು ಪ್ಲಾನ್ ಸೊಲ್ಯೂಷನ್, ಲಾಸ್ಟ್ ಮಿನಿಟ್ ಸೊಲ್ಯೂಷನ್, ಅದು ಕೂಡ ಏನು ಸೈಂಟಿಫಿಕಲ್ ಅಥವಾ ಏನು ಎಲ್ಲಿಯಾದ್ರೂ ವೈದ್ಯಕೀಯ ನೆಲೆಯಲ್ಲಿ ಅದಕ್ಕೆ ಯಾವ ತೂಕ ಇರುವುದಿಲ್ಲ. ಎರಡನೇದು, ಇದು ಸೆಂಟ್ರಲೈಸ್ಡ್ ಆಗಿ ಮಾಡುವುದು ಬಹಳ ತಪ್ಪು. ಇದು ಎಲ್ಲರಿಗೂ ಗೊತ್ತಾಯಿತು, ಲಾಸ್ಟ್ ವೇವ್ ಅಲ್ಲೇ ಗೊತ್ತಾಯಿತು. ಯಾರ್ಯಾರು ಡಿಸೆಂಟ್ರಲೈಸ್ಡ್ ಆಗಿ ಅಪ್ರೋಚ್ ತಗೊಂಡ್ರು ದೇ ವರ್ ಏಬಲ್ ಟು ಡೂ ವೆರಿ ವೆಲ್.
ಒಂದು ದಕ್ಷಿಣ ಕನ್ನಡ ಅಂದರೆ ದಕ್ಷಿಣ ಕನ್ನಡಕ್ಕೆ ಒಂದು ಸ್ಟ್ರಾಟಜಿ ಇರಬೇಕು. ದಕ್ಷಿಣ ಕನ್ನಡ ಜನರು ಮತ್ತು ಅವರ ಬಿಹೇವಿಯರ್ ಒಂದು ಥರ ಇರುತ್ತೆ, ಅವರ ಬಿಸ್ನೆಸ್ ಒಂದು ಥರ ಇರುತ್ತೆ. ಇದೆಲ್ಲ ನೋಡಿ ಲೋಕಲ್ ಲೆವೆಲಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಬಹಳ ವಿಷಯ ನಾವು ಮಾಡಬೇಕು. ಪದೇ ಪದೇ ಇದು ಸೆಂಟ್ರಲೈಸ್ ಆಗಿ ಇದೇ ಥರ ಆದೇಶಗಳು ಕೊಡೋದ್ರಿಂದ ಐ ಥಿಂಕ್ ಸೋಷಿಯಲ್ ಫ್ಯಾಬ್ರಿಕ್ಗೆ ಎಫೆಕ್ಟ್ ಆಗ್ತದೆ ಅಂತ ನನ್ನ ಒಪಿನಿಯನ್. ಎಸ್ ಬಹುಶಃ ನೀವು ಹೇಳಿದಾಗ ನೀವು ಹೇಳುವಂಥದ್ದು ನಾವು ಆಯಾ ಜಿಲ್ಲಾ ಮಟ್ಟದಲ್ಲಿ ಅಥವಾ ಸ್ಥಳೀಯ ಮಟ್ಟದಲ್ಲಿ ಒಂದು ಏನು ನೀತಿ ನಿರೂಪಣೆ ಮಾಡಿಕೊಂಡು ನಿರ್ವಹಿಸಬಹುದಾಗಿತ್ತು ಅಂತ. ಬಹುಶಃ ಕಳೆದ ಬಾರಿಯ ನಾವು ಏನು ಕೋವಿಡ್ ಏನು ತುಂಬ ಪೀಕ್ ಅಂತ ಹೇಳುವಂಥ ಸಂದರ್ಭದಲ್ಲಿ ಏನು ಮರಣ ಆದಾಗ ಅದನ್ನು ಅಂತಿಮ ಸಂಸ್ಕಾರ ಮಾಡುವ ವಿಚಾರದಲ್ಲಿ ಕೂಡ ಎಲ್ಲೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಅದಕ್ಕೊಂದು ಏನು ಜನರು ಅಥವಾ ಅಧಿಕಾರಿಗಳು ಕೂತುಕೊಂಡು ಮಾತನಾಡಿ ವ್ಯವಸ್ಥೆ ಮಾಡೋ ವಿಚಾರಗಳು ಇರಲಿಲ್ಲ. ಏನೋ ಸೆಂಟ್ರಲ್ದು ಗೈಡ್ಲೈನ್ಸ್ ಇದೆ ಅಂತ ಒಂದು ಅಸ್ಪಷ್ಟವಾದ ನೀತಿಯಿಂದಾಗಿ ಮರಣವನ್ನು ಕೂಡ ಅತ್ಯಂತ ಏನು ಅಮಾನವೀಯ ರೀತಿಯಲ್ಲಿ ನಾವು ಏನು ಅಂತಿಮ ಸಂಸ್ಕಾರ ಮಾಡುವಂತಾಯಿತು. ಸೊ ಆಕ್ಚುಲಿ ಏನು ಜನಕ್ಕೂ ಗೊತ್ತಿರುವಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು, ಒಂದು ಮರಣದಿಂದ ಮೃತದೇಹದಿಂದ ಅದು ಸ್ಪ್ರೆಡ್ ಆಗುವುದಿಲ್ಲ ಅಂತ. ಸೊ ನಾವೊಂದು ಮೃತದೇಹವನ್ನು ಇಷ್ಟು ಕೆಟ್ಟ ರೀತಿಯಲ್ಲಿ ಏನು ಅಮಾನವೀಯ ರೀತಿಯಲ್ಲಿ ಅಂತಿಮ ಸಂಸ್ಕಾರ ಮಾಡಬೇಕೋ ಆ ರೀತಿ ಮಾಡಿ ತೋರಿಸ್ತೇವೆ. ಬಹುಶಃ ನೀವು ಹೇಳಿದ ರೀತಿಯಲ್ಲಿ ಒಂದು ವೇಳೆ ತುಂಬ ಡಿಸೆಂಟ್ರಲೈಸ್ ಆದ ವ್ಯವಸ್ಥೆ, ಒಂದು ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡಬೇಕು ಮಾಡಿದ್ದರೆ ಬಹುಶಃ ಅದೊಂದು ಒಳ್ಳೆಯ ರೀತಿಯಲ್ಲಿ ಮಾಡಬಹುದಿತ್ತು ಏನು. ಸರ್, ಈಗ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಜಿಲ್ಲೆಯ ಜನ ಇವತ್ತು ಈ ಒಂದು ನೈಟ್ ಕರ್ಫ್ಯೂ ಜಾರಿಯಾಗಿರೋ ಸಂದರ್ಭದಲ್ಲಿ ಕೂಡ ಅದನ್ನೇ ಹೇಳುವಂಥದ್ದು. ನಮ್ಮಲ್ಲಿ ಈ ಪ್ರಸ್ತುತ ಅವಧಿಯಲ್ಲಿ ಮಾರ್ಚ್, ಏಪ್ರಿಲ್, ಮೇ ಇಲ್ಲಿ ನಿರಂತರವಾಗಿ ಜಾತ್ರೆ, ಉತ್ಸವ, ದೈವಗಳ ನೇಮ ಕೋಲ ನಡೆಯುವಂಥ ಟೈಮ್ ಅದರ ಸೀಸನ್ ಅದು. ಸೊ ಯಕ್ಷಗಾನ, ನಾಟಕ ಇದರೆಲ್ಲ ಜನ ತೊಡಗಿಕೊಂಡಿರ್ತಾರೆ. ನಾವು ಕಳೆದ ಒಂದು ವರ್ಷ ಎಲ್ಲವನ್ನು ಬಾಗಿಲು ಹಾಕಿ ಮುಚ್ಚಿದೆವು, ಬಾಗಿಲು ಕಂಪ್ಲೀಟ್ ಮುಚ್ಚಿದೆವು, ಶಟ್ ಡೌನ್ ಮಾಡಿದೆವು. ಸೊ ಈಗ ಮತ್ತೆ ಅದೇ ರೀತಿ ಪರಿಸ್ಥಿತಿ ತಂದರೆ ನಾವು ಏನು ಮಾಡಬೇಕು ಅಂತ. ಇಲ್ಲ, ಅದೇ ಅಗೇನ್ ಗವರ್ಮೆಂಟ್ ಹಸ್ ಗಾನ್ ಫಾರ್ ಎ ವೆರಿ ಲೇಸಿ ಆಪ್ಷನ್. ನನ್ನ ಅಭಿಪ್ರಾಯಕ್ಕೆ ನಾನು ಕೂಡ ನೋಡಿದೆ 8 ಸ್ಥಳಗಳಲ್ಲಿ ಅವರು ನೈಟ್ ಕರ್ಫ್ಯೂ ಹಾಕಿದ್ದಾರೆ. ಈಗ ನೈಟ್ ಕರ್ಫ್ಯೂ ಇಂದ ಏನಾಗುತ್ತೆ ಅಂತ ಈಗ ಯಾರಿಗೆ ಕೇಳಿದ್ರು ಯಾರಿಗೂ ಅದಕ್ಕೆ ಕರೆಕ್ಟಾಗಿ ಉತ್ತರ ಇಲ್ಲ. ಈಗ ಜನ ಈಗ ಆಲ್ರೆಡಿ ಈ ಕೋವಿಡ್ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪಡೆದಿದ್ದಾರೆ. ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರು ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿದೆ. ನಾವು ಸೇಫ್ ಆಗಿರ್ಬೇಕಾದ್ರೆ ನಾವು ಮಾಸ್ಕ್ ಧರಿಸ್ಬೇಕು, ಮತ್ತೆ ಸ್ಯಾನಿಟೈಸ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು ಅಂತ ಎಲ್ಲ ಜನರಿಗೆ ಗೊತ್ತಿದೆ. ನನ್ನ ಅಭಿಪ್ರಾಯಕ್ಕೆ ಸರ್ಕಾರಕ್ಕೆ ಇದೇ ವಿಷಯ ಮೇಲೆ ಅವರು ಸ್ಟ್ರೆಸ್ ಮಾಡ್ತಾ ಸೊಸೈಟಿಯಲ್ಲಿ ಇದೊಂದು ಹ್ಯಾಬಿಟ್ ಆಗಿ ತರುವುದಕ್ಕೆ ಏನೇನು ಕ್ಯಾಂಪೇನ್ಸ್ ಮಾಡಬೇಕು, ಮತ್ತೆ ಜನರಿಂದ ಅವರ ಒಂದು ಸುರಕ್ಷಕ್ಕಿಂತ ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ವಿಷಯವನ್ನು ಅವ್ರ ಮನಸ್ಸಿಗೆ ಮುಟ್ಟಿಸಬೇಕು. ಅದು ಮಾಡಿದರೆ ಮಾತ್ರ ಆ ಒಂದು ಇಫೆಕ್ಟ್ ಒಂದು ಬರುತ್ತೆ. ಸೊ ಈಗ ನೈಟ್ ಕರ್ಫ್ಯೂ ಮಾಡೋದ್ರಿಂದ ಏನಾಗುತ್ತದೆ, ಈ ಎಂಟೈರ್ ಅಗೇನ್ ವಾಟ್ ಎವರ್ ಯೂಸ್ ಟು ಹ್ಯಾಪನ್ ಇನ್ ದಕ್ಷಿಣ ಕನ್ನಡ ವಿಲ್ ಗೆಟ್ ಅಫೆಕ್ಟೆಡ್. ಆದರೆ ಒಂದು ದೊಡ್ಡ ಎಕನಾಮಿ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಇದನ್ನು ನಂಬ್ಕೊಂಡು ಬಹಳ ಜನ ಇದ್ದಾರೆ. ಸೊ ಅವರದೇ ಒಂದು ಲೈಫ್ ಎಲ್ಲ ಏನು ಅಂತ ಆನ್ಸರ್ ಮಾಡದೆ ಮಾಡುವಾಗ ದೈವ ನರ್ತಕರು ಇರ್ಬೋದು ಮಾಡುವಾಗ ಏನಾಗ್ತದೆ, ಒಂದು ಜನರಿಗೆ ಒಂದು ತರ ಸಿಟ್ಟಿನೇ ಬರುತ್ತದೆ. ನಿಜಕ್ಕೂ ಇವತ್ತು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈಗ ನಾವು ಸಾವಿರಾರು ಏನು ಜನರ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ, ಅಥವಾ ಲೈವ್ ಆಗಿ ನಮ್ಮ ಟಿವಿಗೆ ಕೂಡ ಮಾತಾಡ್ತಾರೆ. ಯಾರೊಬ್ಬರು ಕೂಡ ಇದನ್ನು ಸಮರ್ಥನೆ ಮಾಡಿ ಮಾತನಾಡುವಂತ ಸನ್ನಿವೇಶದಲ್ಲಿ ಇಲ್ಲ. ಎಲ್ಲರೂ ಇದನ್ನು ನಮ್ಮ ಬದುಕಿನ ಬಗ್ಗೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಹೇಗೆ ದುಡಿದು ತಿನ್ನುವರಾದ್ರೆ ಅವ್ರದ್ದು ಪ್ರಶ್ನೆನೇ. ಬಸ್ ಆಪರೇಟರ್ಗಳದು ಸಂಜೆ ನಂತರ ಬಸ್ಸಲ್ಲಿ ಜನ ಇಲ್ಲ, ನಾವು ಯಾಕೆ ಬಸ್ ಓಡಿಸಬೇಕು. ಗಾರ್ಮೆಂಟ್ಸ್ ಏನು ಶಾಪ್ಗಳ ಅವರದು, ನೀವು ನೈಟ್ 10 o'clock ಅಂತ ಹೇಳಿದ್ದೀರಿ, ಬಟ್ ಇಲ್ಲಿ 6 ಗಂಟೆ ನಂತರ ಜನನೇ ಬರೋದಿಲ್ಲ ಅಲ್ಲ. ಸೊ ಹಾಗಾಗಿ ಎಂಟೈರ್ ಇಕಾನಮಿಯೇ ಒಂಥರ ಅಸ್ತವ್ಯಸ್ತವಾಗುವಂತ ಸನ್ನಿವೇಶಕ್ಕೆ ಬಂದಿದೆ. ಸೊ ನೀವು ಆಗಲೇ ಹೇಳಿದಾಗೆ ಏನು ಕಳೆದ ಒಂದು ಲಾಕ್ಡೌನ್ ನಮಗೆ ಇಷ್ಟೊಂದು ಭೀಕರವಾದ ಪರಿಸ್ಥಿತಿಯನ್ನು ತಂದು ಕೊಟ್ಟಿತ್ತು, ಅದರ ಶ್ಯಾಡೋ ಮತ್ತೆ ಕಾಣಿಸ್ತಾ ಉಂಟು. ಇಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ ಕೂಡ ಹಾಗೇ ಇದೆ. ಇದು ಅನ್ಪ್ರಿಪೇರ್ಡ್ ಆಗಿ ಸರ್ಕಾರ ಮತ್ತೆ ಇದೇ ಲಾಕ್ಡೌನ್ಗೆ ಹೋಗ್ತಾರೆ ಅಂತ ನನಗೆ ಕೂಡ ಕಾಣ್ತಾ ಇದೆ. ಯಾಕೆಂದ್ರೆ ನಾವು ಏನು ಮಾಡಬೇಕೋ ಅದೆಲ್ಲ ಮಾಡದೆ ಈ ಎಂಟೈರ್ ಕೊರೋನಾ ಎಲ್ಲ ಮುಗಿದಿದೆ ಅಂತ ಸುಮ್ಮನೆ ಅನ್ನೆಸೆಸರಿಯಾಗಿ
ಮಿಸ್ಗೈಡ್ ಮಾಡಿಕೊಂಡು ಈಗ ಮತ್ತೆ ಅದೇ ಪರಿಸ್ಥಿತಿಗೆ ಬಂದಿದ್ದಾರೆ. ಸರ್ ಈಗ ನೀವೊಬ್ಬರು ಆಡಳಿತಗಾರರಾಗಿದ್ದವರು, ಈ ಸರ್ಕಾರಕ್ಕೆ ಸಲಹೆ ಕೊಡುವಂತ ವ್ಯವಸ್ಥೆ ಉಂಟಲ್ಲ ಸರ್, ಈಗ ಅದರಲ್ಲಿ ಇರುವಂತಹ ಎಕ್ಸ್ಪರ್ಟ್ಗಳು ಏನು ಬೇರೆ ಬೇರೆ ವಲಯದ ಎಕ್ಸ್ಪರ್ಟ್ಗಳನ್ನು ತಗೊಳ್ಳೋದಿಲ್ವಾ ಇವರು, ಅಥವಾ ಎಕ್ಸ್ಪರ್ಟ್ಗಳು ಏನು ತಮ್ಮ ಎಕ್ಸ್ಪರ್ಟೈಸ್ ಅನ್ನು ಸರಿಯಾಗಿ ಬಳಸಿಕೊಳ್ತಾ ಇಲ್ವಾ? ಇಲ್ಲ, ಇದು ನಾವು ಕಾಮನ್ ಟ್ರೆಂಡ್ ಆಗೇ ನೋಡ್ತಾ ಇದೀವಿ ಕಳೆದ ಒಂದು 5-6 ವರ್ಷದಿಂದನೇ. ಎಲ್ಲ ಸೆಂಟ್ರಲೈಸ್ ಆಗಿದೆ, ಎಲ್ಲರೂ ಕೂಡ ಹೆದರ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ವಿಷಯದಲ್ಲಿ ಸ್ಟೇಟ್ ಗವರ್ಮೆಂಟ್ಸ್ ತಾನೇ ಏನು ಮಾಡ್ಲಿಕ್ಕೆ ನಾವು ಸೆಂಟ್ರಿಂದ ಅದಕ್ಕೆ ಅಪ್ರೂವಲ್ ಸಿಗುತ್ತಾ ಮಾಡಬಹುದಾ ಮಾಡಬಾರ್ದಾ ಇದೆಲ್ಲ ಒಂದು ಸೆಂಟ್ರಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೇಳಿ ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನ್ ಹೇಳ್ತಾರೆ, ಇದು ನಾವು ಮಾಡಿದ್ರೆ ಸ್ಟೇಟ್ ನಮಗೆ ಏನ್ ಹೇಳ್ತಾರೋ ಅಂತ ಅವರು ಭಯಪಡ್ತಾರೆ, ಸ್ಟೇಟ್ ಹೇಳಿದ್ರೆ ಸೆಂಟರ್ ನಮಗೆ. ಸೊ ಇದೇ ತರ ಒಂದು ಸೆಂಟ್ರಲೈಸ್ಡ್ ಅಪ್ರೋಚ್ ಇಂದನೇ ಒನ್ ಸೊಲ್ಯೂಷನ್ ಫಿಟ್ಸ್ ಆಲ್ ಇನ್ ತರ ಮಾಡ್ಬಿಟ್ಟಿದ್ದಾರೆ. ಇದೇ ಪ್ರಾಬ್ಲಮ್ ಆಗಿದೆ. ಈಗ ನೈಟ್ ಕರ್ಫ್ಯೂ ತರುವಾಗ ಕೂಡ ರಾಜ್ಯ ಸರ್ಕಾರ ಹೇಳಿರುವಂತದ್ದು ಅದೇ, ಕೇಂದ್ರದವರ ಏನು ಅನುಮೋದನೆ ಮೇರೆಗೆ ನಾವು ತಂದಿದ್ದೇವೆ ಅಂತ. ಅದೇ ದಿಸ್ ಇಸ್ ಅ ಪ್ರಾಬ್ಲಮ್. ಇದು ಕೋವಿಡ್ ಅಲ್ಲಿ ಮಾತ್ರ ಇಲ್ಲ, ಬಹಳ ವಿಷಯದಲ್ಲಿ ಇದೇ ಸೆಂಟ್ರಲೈಸ್ಡ್ ಸೊಲ್ಯೂಷನ್ಸ್. ಇದೆಲ್ಲ ಯಾರು ಒಂದು ಕನ್ಸಲ್ಟೇಷನ್, ಜನರ ಜೊತೆಗೆ ಕನ್ಸಲ್ಟೇಷನ್ ಇಲ್ಲದೆ ಇರುವುದು ಒಂದು ಟ್ರೆಂಡ್ ಮಾತ್ರ ಅಲ್ಲ, ಇದು ಒಂದು ಹ್ಯಾಬಿಟ್. ಈಗ ನೀವು ಎಲ್ಲವನ್ನು ಅಂದ್ರೆ ಕೇಂದ್ರ ಏನು ತನ್ನ ಮೂಗಿನ ನೇರಕ್ಕೆ ಬೇಕಾದ ಹಾಗೆ ನೀತಿ ನಿರೂಪಣೆಗಳನ್ನು ರಾಜ್ಯಗಳ ಮೂಲಕ ಮಾಡಿಸುತ್ತೆ ಅನ್ನುವಂಥ ಒಂದು ಛಾಯೆ ಇದೆ ನಿಮ್ಮ ಮಾತಿನಲ್ಲಿ. ಕೃಷಿಕರ ಹೋರಾಟ, ರೈತರ ಹೋರಾಟಕ್ಕೆ ಬರುವಾಗ ಕೃಷಿ ಅನ್ನುವುದು ಸ್ಟೇಟ್ ಸಬ್ಜೆಕ್ಟ್ ಆಗಿತ್ತು. ಆಯಾ ರಾಜ್ಯಗಳು ಅವರಿಗೆ ಬೇಕಾದ ರೀತಿಯಲ್ಲಿ ನೀತಿ ನಿರೂಪಣೆ ಮಾಡ್ತಾ ಇತ್ತು. ಇವಾಗ 4 ತಿಂಗಳಿಂದ ರೈತರು ದಿಲ್ಲಿನಲ್ಲಿ ಏನು ಪ್ರತಿಭಟನೆ ಕೂತ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಕೃಷಿ ಮಸೂದೆಯನ್ನು ವಿರೋಧಿಸಿ. ನೀವು ಹೇಳಿದಾಗೆ ಒಂದು ವೇಳೆ ಆಯಾ ರಾಜ್ಯ ಸರ್ಕಾರಗಳೇ ಏನು ಆಯಾ ಪ್ರದೇಶದ ಬೆಳೆ ರೈತರು ಸ್ಥಿತಿಗತಿಯೆಲ್ಲ ನೋಡಿಕೊಂಡು ಬೇಕಾದ ಕಾನೂನು ನಿರೂಪಣೆ ಮಾಡಿದ್ದರೆ ಬಹುಶಃ ಈ ರೀತಿ ಸಮಸ್ಯೆ ಕಾಣಿಸ್ತಾ ಇರಲಿಲ್ವೇನೋ. ಇಲ್ಲ ಕಾಪ್ಕೆಡವರೇ, ನೀವು ಈ ಟೈಮಿಂಗ್ ನೋಡಿ, ಇಷ್ಟು ದೊಡ್ಡ ಒಂದು ಜನ ಹೋರಾಟ ಈ ಕೊರೋನಾ ಟೈಮಲ್ಲಿ ಯಾವ ಸರ್ಕಾರ ಅಲೋ ಮಾಡ್ತಾರೆ ಅಂದ್ರೆ ಅದು ಹೇಗೋ ಒಂದು ಸಾಲ್ವ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಇಂಥ ಒಂದು ಇಫೆಕ್ಟ್ ಬರುವ ಒಂದು ಅನ್ನೆಸೆಸರಿ ಅಮೆಂಡ್ಮೆಂಟ್ ಎಲ್ಲ ತರುವುದಕ್ಕೆ ಇದು ಟೈಮ್ನ. ಈಗ ಒಂದು ಇಡೀ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲೇ ಈ ಸಮಸ್ಯೆಗಳು ನಡೆಯುವಾಗ ಜನರು ಬದುಕ್ತಾರ ಇಲ್ವಾ ಅಂತ ಪ್ರಶ್ನೆ ಇರುವಾಗ ಒಂದು ಸರ್ಕಾರ ಏನ್ ಮಾಡಬೇಕು, ಜನರಿಗೆ ಆರಾಮ್ ಮಾಡಬೇಕು. ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಇದೊಂದು ಅವಕಾಶ ಮಾಡಿಕೊಂಡು ಇದೊಂದು ಲಾಕ್ಡೌನ್ ನಮ್ಮ ಕಂಟ್ರೋಲ್ ಬಂದಿದೆ ಅಂತ ಹೇಳಿ ನಮ್ಮ ಮನಸ್ಸಿಗೆ ಬಂದದೆಲ್ಲ ಮಾಡಿದ್ರೆ ಸುಗ್ರೀವಾಜ್ಞೆ ಮೂಲಕ ಮಾಡುವಂತದ್ದು. ಸೊ ಇಷ್ಟು ಜನ ಅಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ಈ ಪ್ಯಾಂಡಮಿಕ್ ಎಷ್ಟು ಪರಿಣಾಮ ಆಗುತ್ತೆ ಅಂತ ಸರ್ಕಾರಕ್ಕೆ ಗೊತ್ತಿದೆ. ಆದರೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ, ಈಗ ಇಟ್ ವಿಲ್ ಓನ್ಲಿ ಟೇಕ್ 1 day ಫಾರ್ ದ ಗವರ್ಮೆಂಟ್ ಟು ಸೇ ಆಯ್ತು ಇನ್ನೊಂದು 1 or 2 years ನಾವು ಇದು ಬಿಟ್ಟು ಬಿಡೋಣ, ಆಮೇಲೆ ನೋಡೋಣ ಅಂತ ಹೇಳಲಿಕ್ಕೆ 1 hour ತಗೊಳುತ್ತೆ ಈ ಡಿಸಿಷನ್ ತಗೊಳ್ಳಿಕ್ಕೆ. ಆದ್ರೆ ಈ ರೈತರ ಒಂದು ಮಾತು ಕೇಳಿದೆ. ಇವತ್ತು ಪಂಜಾಬ್ ಅಲ್ಲಿ ನೋಡಿ, ಫೆರ್ಟಿಲಿಟಿ ರೇಟ್ ಇಸ್ ಅರೌಂಡ್ 2.8, ದ ಹೈಯೆಸ್ಟ್ ಇನ್ ದ ಕಂಟ್ರಿ. ಸೊ ಇದು ಒಂದು ಪ್ಯಾಂಡಮಿಕ್ ಟೈಮ್ ಅಲ್ಲಿ ಇದು ಅವರಿಗೆ ಆಗುತ್ತದೆ ಅಂತ ಗೊತ್ತಾದ ಮೇಲೆ ಕೂಡ ಸರ್ಕಾರ ತನ್ನ ಹಠವನ್ನು ಹಿಡಿದುಕೊಂಡು ಕೂರುವುದು ಇದು ಯಾವ ಒಂದು ಧೋರಣೆಯನ್ನು ತೋರಿಸ್ತದೆ. ಸೊ ಇದು ಮಾತ್ರ ಅಲ್ಲ, ಎಲ್ಲ ಭಾಷೆಯ ವಿಚಾರಕ್ಕೆ ಬರುವಾಗ ಕೂಡ ಎಲ್ಲಾ ವಿಷಯಗಳಲ್ಲಿ ಕೂಡ ಹಿಂದಿ ಭಾಷೆ ವಿಚಾರ ಸೆಂಟ್ರಲೈಸ್ಡ್ ನಾವು ಹೇಳುವುದೇ ನೀವು ಕೇಳಬೇಕು ಅಂತ ಹೇಳಿದ್ರೆ, ಈಗ ದಕ್ಷಿಣ ಕನ್ನಡಕ್ಕೆ ಎಷ್ಟು ನೋವಿದೆ ಈಗ ಈ ನೈಟ್ ಕರ್ಫ್ಯೂ ಬಗ್ಗೆ. ಇಡೀ ದೇಶಕ್ಕೆ ಅದೇ ತರ ಎಲ್ಲಾವುದು ಮೇಲೆಯಿಂದ ಬರುವಾಗ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಜನರಿಗೆ. ಆ ಜನರ ಧ್ವನಿಗಳು ಸ್ಥಳೀಯ ಆಡಳಿತ ಕೇಳಿ ಮೇಲೆ ಹೇಳುವುದಕ್ಕೆ ಅವಕಾಶನೇ ಇಲ್ಲ. ಅಂದ್ರೆ ಇಲ್ಲಿ ಒಂದು ವಿಚಾರ, ನಿಮ್ಮ ಅಭಿಪ್ರಾಯಗಳನ್ನು ಕೇಳ್ತಾ ಹೋದಾಗೆ, ಕೇಂದ್ರ ಸರ್ಕಾರ NDA ಬಹುಶಃ ಎಲ್ಲ ವಿಚಾರಗಳನ್ನು ತಮ್ಮ ಮೂಗಿನ ನೇರಕ್ಕೆ ಬರಬೇಕು ಅನ್ನುವ ರೀತಿಯಲ್ಲಿ, ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ಅನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಉಂಟು ಅಂತ ನೀವು ಹೇಳ್ತೀರಿ. ಇಲ್ಲ, ಇದು ಸರ್ಕಾರದ ಒಂದು ಆಟಿಟ್ಯೂಡೇ ಆಗಿದೆ. ಎಲ್ಲ ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ರೇಷನ್, ಒನ್ ನೇಷನ್ ಒನ್ ಕಲ್ಚರ್, ಒನ್ ನೇಷನ್ ಒನ್ ಲ್ಯಾಂಗ್ವೇಜ್. ಇದು ಅಪಾಯದ ಸನ್ನಿವೇಶ ಅಂತ ಹೇಳೋದಾ ನೀವು? 100%. ದಿಸ್ ಇಸ್ ನಾಟ್ ವಾಟ್ ಇಸ್ ಇಂಡಿಯಾ. ಭಾರತ ಅಂತ ಒಂದು ಕಾನ್ಸೆಪ್ಟ್ ಇದೆಲ್ಲ, ಇದು ಇಲ್ಲ. ಅದು ಭಾರತ ಅಂತ ಹೇಳಿದ್ರೆ ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಭಾಷೆಯನ್ನು ಅಕ್ಸೆಪ್ಟ್ ಮಾಡೋದು ಮಾತ್ರ ಅಲ್ಲ ಭಾರತ. ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಜನರನ್ನು ಆಚರಿಸುವುದು,
ಆ ವ್ಯತ್ಯಾಸಗಳು ಇದೆಯಲ್ಲ ಅದನ್ನು ಆಚರಿಸುವುದೇ ಭಾರತ. ಅದನ್ನು ಆಸ್ವಾದಿಸುವಂತದ್ದು, ನಾಟ್ ಅಕ್ಸೆಪ್ಟಿಂಗ್, ಸೆಲೆಬ್ರೇಟಿಂಗ್. ಅದೇ ಆಸ್ವಾದಿಸುವಂತದ್ದೇ. ಈಗ ನನ್ನ ಒಂದು ಎಲ್ಲರನ್ನು ಒಪ್ಪಿಕೊಳ್ಳುವಂತದ್ದು, ಒಪ್ಪಿಕೊಳ್ಳುವುದಲ್ಲ, ಎಲ್ಲರ ವ್ಯತ್ಯಾಸಗಳನ್ನು ಆಚರಿಸುವುದು, ದಟ್ ಇಸ್ ಭಾರತ. ಈಗ ನಾನು ನೋಡಿ, ನನ್ನ ಬದುಕಲ್ಲಿ ನನಗೆ ಒಂದು ಆಚರಣೆ ಬರುತ್ತೆ, ದಿವಾಲಿ ಅಂತ. ನನ್ನ ಪಕ್ಕದವನಿಗೆ ಒಂದು ಕ್ರಿಸ್ಮಸ್ ಬರುತ್ತೆ, ಅವನ ಹಬ್ಬನು ನಾನು ಆಚರಿಸ್ತೀನಿ, ಅವನ ವ್ಯತ್ಯಾಸವನ್ನು ನಾನು ಆಚರಿಸ್ತೀನಿ, ಅವನ ದೇವರನ್ನು ನಾನು ಆಚರಿಸ್ತೀನಿ. ನಮ್ಮ ಸೂಫಿ ಸಂತರು ಅದನ್ನೇ ಹೇಳಿದ್ದು. ಭಾರತ ಕಾನ್ಸೆಪ್ಟೇ ಹಾಗೆ ಸ್ಟಾರ್ಟ್ ಆಗಿರೋದು. ನಮ್ಮ ಸಂವಿಧಾನ ನೀವು ತಗೊಂಡು ಓದಿದ್ರೆ, ನಮ್ಮ ಸಂವಿಧಾನದಲ್ಲಿ ಬರೆದಿರೋದು ಅದೇ. ಸಂವಿಧಾನ ಈ ಭಾರತವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಪ್ಲಾನ್. ಬಟ್ ದ ಐಡಿಯಾ ಇಸ್ ಸೆಲೆಬ್ರೇಟಿಂಗ್ ಡಿಫರೆನ್ಸಸ್. ವೈವಿಧ್ಯತೆಯನ್ನು ನಾವು ಒಂಥರ ಸಂಭ್ರಮದ ಆಚರಿಸಿಕೊಳ್ಳುವುದೇ ಅದು ನೈಜವಾದ ಭಾರತ, ಅದೇ ಭಾರತ. ಈಗ ನೀವು ಹೇಳಿದ ವಿಚಾರಕ್ಕೆ ಪೂರಕವಾಗಿ ಬರುವಾಗ, ರೀಸೆಂಟ್ಲಿ ಬ್ರಿಟನ್ನ ಪಾರ್ಲಿಮೆಂಟ್ನಲ್ಲಿ ಕೂಡ ಚರ್ಚೆ ಆಯಿತು. ಕೃಷಿ ವಿಚಾರ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಆ ನಂತರ ಇನ್ನೊಂದು ಚರ್ಚೆಯ ಸಂದರ್ಭದಲ್ಲಿ ಭಾರತದಲ್ಲಿ ಇವತ್ತು ಪ್ರಜಾಸತ್ತಾತ್ಮಕ ಹೋರಾಟಗಳನ್ನು, ಧ್ವನಿಗಳನ್ನು ಹತ್ತಿಕ್ಕುವಂಥ ಕೆಲಸಗಳು ನಡೀತಾ ಉಂಟು, ಇನ್ಕ್ಲೂಡಿಂಗ್ ಮಾಧ್ಯಮವನ್ನು ಕೂಡ ಸೇರಿದ ರೀತಿಯಲ್ಲಿ ಅಂತ ಒಂದು ದೊಡ್ಡ ಚರ್ಚೆನೇ ಆಯಿತು. ಆಡಳಿತ ಪಕ್ಷ, ವಿರೋಧ ಪಕ್ಷ, ಪ್ರತಿಪಕ್ಷ ಎಲ್ಲರೂ ಕೂಡ ಭಾಗವಹಿಸಿದ್ದೆ. ಜೊತೆಗೆ ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸ್ ಏನು ಸಲಹೆ ಕೊಡ್ತಾರೆ ಇದು ಪ್ರಧಾನಿಗೆ, ನೀವು ಭಾರತಕ್ಕೆ ಹೋದ ಸಂದರ್ಭದಲ್ಲಿ, ಮುಂದಿನ ತಿಂಗಳಲ್ಲಿ ಹೋಗ್ತಾ ಇದ್ದೀರಿ, ಅಲ್ಲಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಈ ವಿಚಾರಗಳನ್ನು ನೇರಾನೇರವಾಗಿ ಮಾತನಾಡಬೇಕು ಅಂತ. ಅಂದರೆ ವಿದೇಶದ ಪಾರ್ಲಿಮೆಂಟ್ ಅಲ್ಲಿ ಕೂಡ ಭಾರತದ ಬಗ್ಗೆ ಇಂಥ ಒಂದು ಕಳವಳಕಾರಿವಾದ ವಿಚಾರದ ಬಗ್ಗೆ ಮಾತುಕತೆ, ಚರ್ಚೆ ನಡೆಯುತ್ತೆ. ಯಾಕೆ ಈ ರೀತಿಯ ಒಂದು ಪರಿಸ್ಥಿತಿ ಬಂತು? ಇಲ್ಲ, ಈ ರೀತಿ ಪರಿಸ್ಥಿತಿ ಬಂದಿದ್ರೆ ಇದಕ್ಕೆ ಸ್ವಲ್ಪ ನಾವು ಇತಿಹಾಸವನ್ನು ನೋಡಬೇಕು. 1947 ಅಲ್ಲಿ ಈ ಏನ್ ನಮ್ದು ಒಂದು ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಇದೆ, ದಟ್ ಈಸ್ ದಿ ಸ್ಪಿರಿಟ್ ಆಫ್ ದಿಸ್ ಕಂಟ್ರಿ. ಈ ಒಂದು ಆತ್ಮ ಅಂತ ಹೇಳ್ಬೋದು, ಈ ಜನರ ಈ ದೇಶದ ಒಂದು ಆತ್ಮ. ಆವಾಗ ನಾವು ಬರೀ ಬ್ರಿಟಿಷರನ್ನು ಕಳಿಸ್ಬೇಕು ಅಂತ ನಾವು ಹೋರಾಟ ಮಾತ್ರ ಮಾಡಿಲ್ಲ. ಬ್ರಿಟಿಷರು ಹೋದ ಮೇಲೆ ಏನು ಅಂತಾನೂ ಚಿಂತನೆ ನಮ್ಮ ಹತ್ರ ಇತ್ತು. ಬ್ರಿಟಿಷರು ಹೋದ ಮೇಲೆ ಎಲ್ಲರಿಗೂ ಒಂದು ಒಂದು ದೇಶ ಮಾಡಬೇಕು, ಎಲ್ಲ ವ್ಯತ್ಯಾಸಗಳನ್ನು ಆಚರಿಸುವ ಒಂದು ದೇಶ ಮಾಡಬೇಕು ಅಂತ ಒಂದು ಕಲ್ಪನೆಯಿಂದ ಭಾರತ ಅಂತ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ವಿ. ಆ ಟೈಮಿಗೆ ಕೆಲವರಿಗೆ ಆ ಕಾನ್ಸೆಪ್ಟ್ ಒಪ್ಪಲಿಲ್ಲ. ಅದು ಈ ಧರ್ಮ ಆ ಧರ್ಮ ಅಂತಲ್ಲ, ಎಲ್ಲ ಧರ್ಮದಲ್ಲಿ ಇದ್ದರು ಅಂತ ಜನ. ಈ ಈಕ್ವಲ್ ಭಾರತವನ್ನು ಅಕ್ಸೆಪ್ಟ್ ಮಾಡದೇ ಇರುವ ಜನ ಎಲ್ಲ ಧರ್ಮದಲ್ಲಿ ಕಾಲದಲ್ಲೂ ಅದು ಒಂದು ಗ್ರೂಪ್ ಬಯಸುವುದಿಲ್ಲ. ಎಲ್ಲರೂ ಸರ್ವಧರ್ಮ ಸಮಭಾವವನ್ನು ಆ ಟೈಮಲ್ಲಿ ಒಂದು ಧರ್ಮದಲ್ಲಿ ಆವಾಗನೇ ನಮಗೆ ಪಾಕಿಸ್ತಾನ್ ಬೇಕು ಅಂತ ಹೋಗ್ಬಿಟ್ರು. ನಮಗೆ ಇದು ಒಪ್ಪಲ್ಲ, ಈ ಸ್ಟ್ರಾಟಜಿ ನಮಗೆ ಒಪ್ಪಲ್ಲ, ನಾವು ಸೆಪರೇಟ್ ಲ್ಯಾಂಡ್ ಬೇಕು ಅಂತ ಹೋಗ್ಬಿಟ್ರು. ಇನ್ನೊಂದು ಗ್ರೂಪ್ ಇಲ್ಲೇ ಇತ್ತು. ಆದ್ರೆ ಆ ಟೈಮಿಗೆ ಅವ್ರ ಧ್ವನಿಗಳು ಅವರು ಹೇಳಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ ಮತ್ತೆ ನಮ್ಮ ಫೌಂಡಿಂಗ್ ಫಾದರ್ಸ್ ವೆರ್ ಸೋ ಪವರ್ಫುಲ್, ಪೀಪಲ್ ವೆರ್ ಸೋ ಪವರ್ಫುಲ್, ಅಂಡ್ ಹೂಎವರ್ ಅಕ್ಸೆಪ್ಟೆಡ್, ಯಾವ ಜನ ಈ ಕಾನ್ಸೆಪ್ಟ್ ಅನ್ನು ಅಕ್ಸೆಪ್ಟ್ ಮಾಡಿದ್ರು ಅವರು ಈ ಭಾರತ ದೇಶದಲ್ಲಿ ಉಳಿದ್ರು. ಬಟ್ ಇದು ಇಷ್ಟ ಆಗದೆ ಇನ್ನೊಂದು ಗ್ರೂಪ್ ಇತ್ತಲ್ಲ, ಅದು ಒಂದು 100 ವರ್ಷದಿಂದ ಕೆಲಸ ಮಾಡ್ತಾ 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 ಬಂದಿದೆ. ಈಗ ಅವರು ಒಂದು 10 ವರ್ಷದಿಂದ ಪವರ್ಗೆ ಬಂದಿದ್ದಾರೆ. ಈಗ ಅವರ ಉದ್ದೇಶ ಏನಂದ್ರೆ, ಆ ಒಂದು ನಮ್ಮ ಭಾರತ ಮೇಲೆ ಕೀಳೆ, ಡಾಮಿನೆನ್ಸ್, ನಾವು ಮೆಜಾರಿಟಿ ನೀವು ಮೈನಾರಿಟಿ, ನಾವೇ ಇದಕ್ಕೆ ಓನರ್ ನೀವು ಸರ್ವೆಂಟ್, ಇಂಥ ಕಾನ್ಸೆಪ್ಟ್ ಅಲ್ಲಿ ಈ ಭಾರತವನ್ನು ಮತ್ತೆ ಪುನಃ ಸೃಷ್ಟಿ ಮಾಡಬೇಕು ಅಂತ ಅವ್ರದ್ದು ಉದ್ದೇಶ ಇದೆ. ನೀವು ಅವರದ್ದು ಎಲ್ಲ ಆಕ್ಟಿವಿಟಿಯಲ್ಲಿ ನೋಡಿದ್ರೆ ಈ ಒನ್ ನೇಷನ್, ಅವರಿಗೆ ಯೂನಿಟಿ ಬೇಕಿಲ್ಲ, ಯೂನಿಫಾರ್ಮಿಟಿ ಬೇಕು. ನಿಮ್ಮ ಚಿಂತನೆಗಳು ನಾವು ಹೇಳುವ ತರನೇ ಇರಬೇಕು. ನೀವು ಇರಬಹುದು ಇಲ್ಲಿ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕಾಗಿಲ್ಲ, ನೀವೆಲ್ಲ ಯೂನಿಫಾರ್ಮ್ ಆಗಿರ್ಬೇಕು, ಯೂನಿಟಿ ಆಗಿರ್ಬೇಕು ಅಂತೆಲ್ಲ, ಒಗ್ಗಟ್ಟಾಗಿರ್ಬೇಕಂತಲ್ಲ. ಬಟ್ ನೀವೆಲ್ಲ ನಾವು ಹೇಳೋ ತರ ಒಂದೇ ತರ ಇರಬೇಕು, ಒಂದೇ ತರ ಮಾಡ್ಬೇಕು, ಒಂದೇ ವಿಷಯಗಳು ಅಕ್ಸೆಪ್ಟ್ ಮಾಡಬೇಕು, ಒಂದೇ ಪ್ರಿನ್ಸಿಪಲ್ಸ್ ಅಕ್ಸೆಪ್ಟ್ ಮಾಡಬೇಕು, ಸೊ ಚಿಂತನೆಯನ್ನು ಫಾಲೋ ಮಾಡಬೇಕು. ಸೊ ಆ ಭಾರತವನ್ನು ರೀಸೃಷ್ಟಿ ಮಾಡುವ ಒಂದು ಪ್ರಯತ್ನ 10 ವರ್ಷದಿಂದ ನಡೀತಾ ಇದೆ. ನನ್ನ ರಾಜೀನಾಮೆ ಕೂಡ ಅದೇ ಒಂದು ಎಫರ್ಟ್, ಅದು ಅಗೇನ್ಸ್ಟ್ ಆಗಿ ನಾನು ರಾಜೀನಾಮೆ ಕೊಟ್ಟೆ. ನನಗೆ ಗೊತ್ತಿದೆ ಇದು ಎಲ್ಲಿ ಹೋಗ್ತಾ ಇದೆ ಅಂತ. ಇನ್ನು ಕೂಡ ಭಾರತ ಒಂದು ಆತಂಕಕಾರಿಯಾದ ಸನ್ನಿವೇಶದತ್ತ ಹೋಗ್ತಾ ಉಂಟು. ಕರೆಕ್ಟ್.
ಅಂತ ನಿಮ್ಮ ಒಂದು ಏನು ನನಗೆ 100% ಗೊತ್ತಿತ್ತು ಇದು ಎಲ್ಲಿ ಹೋಗುತ್ತೆ ಅಂತ. ಇದು ಯಾರೋ ಬಹಳ ಜನ ಹೇಳ್ತಾರೆ ಇದು ಬಿಜೆಪಿ ಕಾಂಗ್ರೆಸ್ ಜಗಳ ಅಂತ, ಇಲ್ಲ ಹಿಂದೂ ಮುಸ್ಲಿಂ ಜಗಳ, ಇಲ್ಲ. ಇದು ಭಾರತವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಭಾರತವನ್ನು ಪ್ರೀತಿಸುವವರೆಗೂ, ಭಾರತವನ್ನು ಇಷ್ಟವಾಗದೇ ಇರುವವರೆಗೂ ನಡುವೆ ಭಾರತವನ್ನು ಪ್ರೀತಿಸುವವರು ಮತ್ತು ಭಾರತವನ್ನು ಇಷ್ಟಪಡದೇ ಇರುವವರ ಅವರ ಮಧ್ಯದಲ್ಲಿ ನಡುವೆ ಜಗಳ ಇದು. ಈ ಜಗಳದಲ್ಲಿ ನಾನು ಭಾರತ ಜೊತೆಗೆ ನಿಲ್ಲಬೇಕು. ನನ್ನ ಭಾರತ, ನಾನು ಹುಟ್ಟಿ ಬೆಳೆದಿರುವ ಭಾರತ ನನ್ನ ಮಕ್ಕಳಿಗೂ ಕೊಟ್ಟು ಹೋಗಬೇಕು ಅಂತ ನನ್ನ ಉದ್ದೇಶದಿಂದ ನಾನು ಅಲ್ಲಿ. ನಿಮ್ಮ ನನ್ನ ಭಾರತ ಅಂತ ಹೇಳಿದ್ರೆ ಸರ್ವ ಧರ್ಮ ಸರ್ವ ಜಾತಿಯವರು ಸಮಭಾವದಿಂದ ಇರುವಂತ ಭಾರತ, ವ್ಯತ್ಯಾಸಗಳನ್ನು ಆಚರಿಸುವ, ಎಲ್ಲರಿಗೂ ಒಂದು ಒಂದು ಸ್ಟೇಟಸ್ ಕೊಡುವ, ಒಂದು ಆಪರ್ಚುನಿಟಿ ಕೊಡುವ ಒಂದು ಭಾರತ, ಎಲ್ಲ ವೈವಿಧ್ಯತೆಗಳ ನಡುವೆ ಕೂಡ ನಾವೊಂದು ಸಮಭಾವದಲ್ಲಿ ಇರುವಂತ ಒಂದು ಭಾರತ ನನ್ನ ಭಾರತ. ಎಸ್, ಅದ್ಭುತ. ಎಸ್, ನಾನೊಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಶಶಿಕಾಂತ್ ಸೆಂಥಿಲ್ ಮಾಜಿ ಜಿಲ್ಲಾಧಿಕಾರಿಗಳು ಅವರ ಜೊತೆಗಿನ ಸಂವಾದ ಮತ್ತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಶಿಕಾಂತ್ ಸೆಂಥಿಲ್ ಅವರ ಜೊತೆಗೆ ನಾವು ಈ ಒಂದು ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಕೊರೋನಾ ಕಾಲಘಟ್ಟದ ಎರಡನೇ ಈ ಒಂದು ಅಲೆಯ ಸಂದರ್ಭದಲ್ಲಿ ಮತ್ತೆ ನೈಟ್ ಕರ್ಫ್ಯೂ ಜಾರಿಯಾಗಿರುವ ವಿಚಾರ ಒಂದು ಆಡಳಿತಾತ್ಮಕ ನೆಲೆಯಲ್ಲಿ ಅದರ ವಿಶ್ಲೇಷಣೆಯನ್ನು ಸೆಂಥಿಲ್ ಅವರು ಈ ಸಂದರ್ಭದಲ್ಲಿ ಮಾಡಿದರು. ನಾವು ರಾಜಕೀಯ ವಿಚಾರ, ರಾಜಕೀಯ ಏನು ನೆಲೆಗಳನ್ನು ಮತ್ತು ಪ್ರಸಕ್ತ ಭಾರತ ಸಾಗ್ತಾ ಇರುವ ಹಾದಿ ಮತ್ತು ನಾನು ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟೆ ಅನ್ನೋದನ್ನು ಸೆಂಥಿಲ್ ಅವರು ಇಲ್ಲಿ ಭಾರಿ ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟರು. ನಾನು ಮತ್ತೆ ಈ ಒಂದು ಮಾತುಕತೆಯನ್ನು ಮುಂದುವರಿಸುವಾಗ ಸೆಂಥಿಲ್ ಅವರು ಹೇಳಿದ ಕೊನೆಯ ಮಾತನ್ನೇ ಉಲ್ಲೇಖಿಸಿಕೊಂಡು, ನನ್ನ ಭಾರತ ಅದು ಸರ್ವ ಧರ್ಮೀಯರು, ಸರ್ವ ಜನರು, ಸರ್ವ ಸಮಭಾವದಿಂದ ಸಾಗುವಂಥ ಭಾರತ. ನಾವು ಅಂಬೇಡ್ಕರ್ ಸಂವಿಧಾನದ ನೆಲೆಯಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು. ಬಟ್ ಅಂಥ ಪರಿಸ್ಥಿತಿ ಮತ್ತು ಅಂಥ ಆಶಯಕ್ಕೆ ವಿರುದ್ಧವಾದಂಥ ಭಾರತವನ್ನು ಕಟ್ಟುವಂಥ ಒಂದು ಪ್ರಕ್ರಿಯೆ ಕೂಡ ನಡೀತಾ ಉಂಟು. ಅದು 100 ವರ್ಷಗಳಿಂದ ಅವರ ಚಿಂತನೆ ಸಾಗ್ತಾ ಬಂದಿದೆ. ಇವತ್ತು ಆಲ್ಮೋಸ್ಟ್ ಇಡೀ ಜನರನ್ನು, ಆಡಳಿತೆಯನ್ನು ತಮ್ಮ ಮುಷ್ಟಿಯಲ್ಲಿ ಅಥವಾ ತಮ್ಮ ಸಿದ್ಧಾಂತದ ಮೂಲಕ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವನ್ನು ವಿರೋಧಿಸಿ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅನ್ನುವಂಥದ್ದು ಸೆಂಥಿಲ್ ಅವರು ಹೇಳಿರುವಂಥದ್ದು. ಸರ್, ನಾನು ಈಗ ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ನಾನು ರಾಜಕೀಯ ವಿಚಾರಕ್ಕೆ ಬರುವಂಥದ್ದು. ನೇರವಾಗಿ ನಿಮ್ಮ ರಾಜಕೀಯ ಜೊತೆಗೆ ತಮಿಳುನಾಡಿನ ಪ್ರಸಕ್ತ ಈ ಒಂದು ಚುನಾವಣೆ, ಪಂಚರಾಜ್ಯ ಚುನಾವಣೆಗಳು ಬಗ್ಗೆ ನಾನು ಮಾತನಾಡುವಂಥದ್ದು. ನೀವು ರಾಜೀನಾಮೆ ಕೊಟ್ಟ ನಂತರ ಒಂದಷ್ಟು ಸಮಯ ಸ್ವಲ್ಪ ಜನಕ್ಕೆ ತುಂಬ ಕುತೂಹಲ ಆಯಿತು, ಬಹುಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಸೆಂಥಿಲ್ ಅವರು ಏನು ಮಾಡ್ತಾರೆ ಅಂತ. ನೀವು ಹೇಳಿದರೆ ನಾನು ಜನರ ಸೇವೆಯಲ್ಲೇ ತೊಡಗಿಕೊಂಡಿರ್ತೇನೆ, ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡ್ತೇನೆ ಅಂತ. ಬಟ್ ಸ್ವಲ್ಪ ಸಮಯದ ನಂತರ ನೀವು ದಿಢೀರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀರಿ ತಮಿಳುನಾಡಿನಲ್ಲಿ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕಾದಂಥ ಅನಿವಾರ್ಯತೆ ಯಾಕೆ ಬಂತು ಮತ್ತು ನೀವು ಕಾಂಗ್ರೆಸ್ಸನ್ನೇ ಆಯ್ಕೆ ಮಾಡಿಕೊಂಡದ್ದು ಯಾಕೆ? ಈಗ ನಾನು ರಾಜೀನಾಮೆ ಕೊಟ್ಟಾಗ ನನಗೆ ಒಂದು ವಿಷಯ ಮಾತ್ರ ಕ್ಲಿಯರ್ ಇತ್ತು, ದಟ್ ನಾನು ಇದನ್ನು ಫೈಟ್ ಮಾಡಬೇಕು, ಈ ಒಂದು ಕ್ಯಾಪ್ಚರ್ ಆಫ್ ದ ಕಂಟ್ರಿಯನ್ನು ಫೈಟ್ ಮಾಡಬೇಕು ಅಂತ ಇತ್ತು. ಮತ್ತು ನಾವು ಪೀಪಲ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ, ತುಂಬ ಪೀಪಲ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಗೊತ್ತಿದೆ, ಸಾಕಷ್ಟು ಮೂವ್ಮೆಂಟ್ಗಳು ಹೋದ ವರ್ಷ ಎಲ್ಲ ಜನರ ಒಂದು ಮೂವ್ಮೆಂಟ್ಗಳು ಯಾವುದೇ ರಾಜಕೀಯ ಇಂಟರ್ವೆನ್ಷನ್ ಇಲ್ಲದೆ ಬಂದಿದೆ. ಆವಾಗ ನನಗೆ ಒಂದು ವಿಷಯ ಗೊತ್ತಾಯಿತು, ದಟ್ ಪೀಪಲ್ಸ್ ಮೂವ್ಮೆಂಟ್ ಇಂಡಿಯಾದಲ್ಲಿ ಈ ಶಕ್ತಿಗಳ ವಿರುದ್ಧವಾಗಿ ನಾವು ಮಾಡುವಾಗ ಅದನ್ನು ಕಮ್ಯುನಲ್ ಆಗಿ ಮಾಡ್ತಾರೆ, ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ಅದೇ ಒಂದೇ ಸೊಲ್ಯೂಷನ್ ಅವರಿಗೆ ಗೊತ್ತಿದೆ ಅಂತ ನನ್ನ ಸ್ಪಷ್ಟ ಒಂದು ಥಿಂಕಿಂಗ್ ಇತ್ತು. ಅದೇ ತರ ಡೆಲ್ಲಿಯಲ್ಲಿ ಒಂದು ರಯಟ್ಸ್ ಆಯಿತು. ಆ ಡೆಲ್ಲಿ ರಯಟ್ಸ್ ನೋಡುವಾಗ ನನಗೆ ಒಂದು ವಿಷಯ ಗೊತ್ತಾಯಿತು, ದಟ್ ಇದನ್ನು ನಾವು ಪೊಲಿಟಿಕಲ್ ಆಗೂ ಹ್ಯಾಂಡಲ್ ಮಾಡಬೇಕು. ಅಂದರೆ ಜನರ ಒಂದು ಹೋರಾಟಗಳಿಗೆ ಬರೋಕ್ಕೆ ಮುಂಚೆ ಪೊಲಿಟಿಕಲ್ ಆಗಿ ನಾವು ಇದನ್ನು ಅಪ್ರೋಚ್ ಆಗಬೇಕು, ಇದನ್ನು ವಿರೋಧಿಸಬೇಕು ಅಂತ ನಾನು ಒಂದು ಸ್ಪಷ್ಟ ಒಂದು ಥಾಟ್ ಪ್ರೊಸೆಸ್ಗೆ ಬಂದಿದೆ. ಅದಾದ ಮೇಲೆ ಯಾವ ಪಾರ್ಟಿ ಅಂತ ನಾನು ಥಿಂಕ್ ಮಾಡುವಾಗ ನನಗೆ ಒಂದು ವಿಷಯ ಗೊತ್ತಾಯಿತು, ಅಂದರೆ ಯಾವ ಪಾರ್ಟಿಯಲ್ಲಿ ಐಡಿಯಾಲಜಿ ಇದೆ, ಅಂದರೆ ಸಿದ್ಧಾಂತ, ಆ ಸಿದ್ಧಾಂತದ ಪಾರ್ಟಿಯನ್ನು ನಾನು ಸೆಲೆಕ್ಟ್ ಮಾಡಬೇಕು ಅಂತ ನನ್ನ ಒಂದು ಕ್ಲಿಯರ್ ಕಟ್ ಆಗ ನಾನು ಮುಂಚೆನೇ ಹೇಳಿದೆ. ನಮ್ಮ ಭಾರತ ದೇಶ ಫಾರ್ಮ್ ಆಗಿರುವುದೇ ಆ ಒಂದು
ಸ್ವತಂತ್ರ ಹೋರಾಟದಿಂದ ಹೌದು. ನನ್ನ ಅಭಿಪ್ರಾಯಕ್ಕೆ. ಸೊ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿರುವ ಒಂದು ಮೂವ್ಮೆಂಟ್, ಪೀಪಲ್ಸ್ ಮೂವ್ಮೆಂಟ್, ಆ ಟೈಮಿಗೆ ಪೀಪಲ್ಸ್ ಮೂವ್ಮೆಂಟ್ ಕಾಂಗ್ರೆಸ್. ಹೌದು. ಇಟ್ ಈಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಆಲ್ ದ ಪೀಪಲ್. ಅದೇ ಸಿದ್ಧಾಂತನೇ ನಮ್ಮ ಸಂವಿಧಾನದಲ್ಲಿ ಕೂಡ ಬಂದಿದೆ. ಸೊ ಇವತ್ತು ಇರುವ ಕಾಂಗ್ರೆಸ್ ಅಲ್ಲಿ ಆರ್ಗನೈಸೇಷನಲ್ ಇಶ್ಯೂಸ್ ಸಾಕಷ್ಟು ಇದೆ. ಅದರ ಬಗ್ಗೆ ನಾನು ಡಿಫೆಂಡ್ ಮಾಡಕ್ಕೆ ಹೋಗೋದಿಲ್ಲ, ಅದನ್ನು ನಾನು ಏನು ಅದರ ಬಗ್ಗೆ ಐ ಆಮ್ ನಾಟ್ ಈವನ್. ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿ ಇಲ್ಲ. ಅದು ರಾಜ್ಯದಲ್ಲಿ ಇರ್ಬೋದು, ಅಥವಾ ನಿಮ್ಮ ತಮಿಳುನಾಡಿನಲ್ಲೇ ಇರ್ಬೋದು, ಅಥವಾ ಕೇಂದ್ರದಲ್ಲೇ ಇರ್ಬೋದು. ಕೇಂದ್ರಕ್ಕೆ ಬರುವಾಗ ಅತ್ಯಂತ ಕಡಿಮೆ ಏನು ಸ್ಥಾನಗಳು, ಸೀಟ್ಗಳು ಇರುವಂಥದ್ದು. ಅಂತಹ ಸಂದರ್ಭದಲ್ಲೂ ಕೂಡ ನೀವು ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿಕೊಳ್ತೀರಿ. ಅದು ಯಾಕೆಂತ ಹೇಳಿದ್ರೆ, ನಾವು ಅನೇಕ ಏನು ಬ್ಯೂರೋಕ್ರಾಟ್ಸ್ ಅನ್ನು ನೋಡ್ತೇವೆ, ರಾಜೀನಾಮೆ ಕೊಡ್ತಾರೆ, ಅಧಿಕಾರದಲ್ಲಿರೋ ಪಕ್ಷವನ್ನು ಸೇರ್ತಾರೆ. ನೀವು ಅಧಿಕಾರದಲ್ಲಿರೋ ಪಕ್ಷವನ್ನು ಸೇರೋದಿಲ್ಲ. ಇಲ್ಲ, ನಾನು ಈ ಅಧಿಕಾರ ನಾನು ಆಲ್ರೆಡಿ ನೋಡಿದ್ದೀನಿ, ನನ್ನ ಸರ್ವಿಸಲ್ಲಿ ಎಲ್ಲ ನೋಡಿ ಆಗಿದೆ. ಇನ್ಮೇಲೆ ಅಧಿಕಾರ ಎಲ್ಲ ನನಗೆ ಬೇಕಿಲ್ಲ. ನನಗೆ ಬೇಕಾಗಿರೋದು ನಾನೊಂದು ಬೆಳೆದಿರೋ ಒಂದು ದೇಶ, ಒಂದು ಪರಿಸರ, ಅದು ನನ್ನ ನೆಕ್ಸ್ಟ್ ಜನರೇಷನ್ಗೆ ಹೋಗಬೇಕು, ನಮ್ಮ ಮಕ್ಕಳಿಗೆ ಹೋಗಬೇಕು. ಅದಕ್ಕೆ ಒಂದು ಸಿದ್ಧಾಂತ ರೀತಿಯಲ್ಲಿ ಯಾರು ಸರಿಯಾಗಿದ್ದರೋ, ಈ ಒಂದು ಕ್ಯಾಪ್ಚರ್ಗೆ ಯಾರು ಕೊನೆಯವರೆಗೆ ಫೈಟ್ ಮಾಡ್ತಾರೋ ಆ ಪಾರ್ಟಿ ಜೊತೆಗೆ ನಾನು ಇರಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತು ಕೂಡ ನಾನು ಪಾರ್ಟಿಯಲ್ಲಿ ಜಾಯಿನ್ ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ಕಾಂಗ್ರೆಸ್ ಮೂವ್ಮೆಂಟ್ ಅಲ್ಲಿ ಜಾಯಿನ್ ಆಗಿದ್ದೀನಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಈವನ್ ನೀವು ಇವತ್ತು ನೋಡಬಹುದು, ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಯಾವುದೂ ಒಂದು ಪೊಸಿಷನ್ ತಗೊಂಡಿಲ್ಲ, ಯಾವುದೂ ಒಂದು ತಗೊಂಡಿಲ್ಲ. ಯಾಕೆ ಅಂದ್ರೆ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದ ಮೂವ್ಮೆಂಟ್. ಆ ಮೂವ್ಮೆಂಟ್, ಆ ಸಿದ್ಧಾಂತ, ಚಳವಳಿಯ ಒಂದು ಆಂದೋಲನದ ಭಾಗವಾಗಿ ಇದು ಮತ್ತೆ ನನ್ನ ಅಭಿಪ್ರಾಯಕ್ಕೆ ಒಂದು ಸೆಕೆಂಡ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಂತಾನೆ ನನ್ನ ಅಭಿಪ್ರಾಯ. ಎಸ್ ಎಸ್ ಈಗ ನೀವು ಜಿಲ್ಲಾಧಿಕಾರಿಯಾಗಿ ತಕ್ಷಣ ಏನು ರಾಜೀನಾಮೆ ಕೊಟ್ಟರೆ, ಆಮೇಲೆ ಇದು NRC ಮೂವ್ಮೆಂಟ್ ಅಲ್ಲಿ ಎಲ್ಲ ಭಾಗವಹಿಸಿದ್ರಿ. ದೊಡ್ಡ ಮಟ್ಟದಲ್ಲಿ ಜನ ನೀವೇನೋ ಒಂದು ಸಾಮಾಜಿಕ ಕಾರ್ಯಕರ್ತರಾಗಿ ಒಂದು ರೂಟ್ ಇಟ್ಕೊಂಡು ಹೋಗ್ತೀರಿ ಅಂತ ನಿರೀಕ್ಷೆ ಮಾಡಿದ್ರು. ನೀವು ಕಾಂಗ್ರೆಸ್ ಏನು ಪಕ್ಷವನ್ನು ನಡೆದುಕೊಂಡು ಹೋದಾಗ ಆಶ್ಚರ್ಯ ಕಾಡಿತ್ತು. ಯಾಕಂತ ಹೇಳಿದ್ರೆ, ಒಂದು ಕಡೆಗೆ ಕಾಂಗ್ರೆಸ್ಗೆ ಅಧಿಕಾರದಲ್ಲೂ ಇಲ್ಲ, ಮತ್ತೊಂದು ಕಡೆಗೆ ಕಾಂಗ್ರೆಸ್ನಲ್ಲೇ ಒಂದು ಆರ್ಗನೈಸೇಷನಲ್ ಸೆಟಪ್ ಅನ್ನೋದಿಲ್ಲ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಸೆಂಥಿಲ್ ಅವರು ಈ ಕಾಂಗ್ರೆಸ್ಗೆ ಹೋಗಿ ಏನು ಮಾಡ್ತಾರೆ, ಅಲ್ಲಿ ಏನು ಕಟ್ತಾರೆ, ಸೊ ನಿಮಗೆ ಅದು ಎಲ್ಲ ಭ್ರಮ ನಿರಸನ ಆಗ್ಲಿಲ್ವಾ? ಇಲ್ಲ, ನಾನು ಬಹಳ ಕ್ಲಿಯರ್ ಆಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಪರಿಸ್ಥಿತಿಯಲ್ಲಿ ಆರ್ಗನೈಸೇಷನಲ್ ಇಶ್ಯೂಸ್ ಕಾಂಗ್ರೆಸ್ ಅಲ್ಲಿ ತುಂಬಾ ಇದೆ. ನಾನು ಅದನ್ನು ನೋಡುವುದಿಲ್ಲ. ನನಗೆ ಇಂಪಾರ್ಟೆಂಟ್ ಸಿದ್ಧಾಂತ, ನನಗೆ ಇಂಪಾರ್ಟೆಂಟ್ ಆ ಪೀಪಲ್ಸ್ ಮೂವ್ಮೆಂಟ್. ಇವತ್ತು ಕಾಂಗ್ರೆಸ್ ಇಸ್ ಅ ಪೀಪಲ್ಸ್ ಮೂವ್ಮೆಂಟ್ ಇನ್ ಮೆನಿ ಪ್ಲೇಸಸ್. ಲೀಡರ್ಸ್ ಎಲ್ಲ ಮರೆತು ಬಿಡಿ, ಯು ಫರ್ಗೆಟ್ ದ ಲೀಡರ್ಸ್, ಬಟ್ ದೇರ್ ಇಸ್ ಅ ಲಾಟ್ ಆಫ್ ಕಾಂಗ್ರೆಸ್ ಮೆಂಟಾಲಿಟಿ. ನನ್ನ ಅಭಿಪ್ರಾಯಕ್ಕೆ ಅರ್ಧ ಮಂದಿ ನಮ್ಮ ಭಾರತ ದೇಶದಲ್ಲಿ ಆಲ್ರೆಡಿ ಕಾಂಗ್ರೆಸ್ಸಿ. ಅವರ ಮೆಂಟಾಲಿಟಿ ನೋಡಿದ್ರೆ ಎಲ್ಲರಿಗೂ ಪ್ರೀತಿ ಮಾಡುವ ಮೆಂಟಾಲಿಟಿ, ಎಲ್ಲರಿಗೂ ಎಲ್ಲರ ವ್ಯತ್ಯಾಸಗಳನ್ನು ಸೆಲೆಬ್ರೇಟ್ ಮಾಡಬೇಕಂತ ಮೆಂಟಾಲಿಟಿ ಅರ್ಧ ಇಲ್ಲ, 80 to 90% ಹಾಗೆ ಇದ್ದಾರೆ. ಹಾಗಿದ್ರೆ ಅವರ ಮೆಂಟಾಲಿಟಿ ಎಲ್ಲವೂ ಕೂಡ ಈ ಸಿದ್ಧಾಂತ ಮೇಲೆ ಇರುವ ಮೆಂಟಾಲಿಟಿ. ಅದೇ ತರ ನಾನು ಕೂಡ ಅದೇ ಸಿದ್ಧಾಂತದಲ್ಲಿ 80% ಕಾಂಗ್ರೆಸ್ ಮೆಂಟಾಲಿಟಿ ಇದ್ರೂ ಕೂಡ ಬಿಜೆಪಿಯೇ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡುತ್ತಲ್ಲ ಸರ್? ಇಲ್ಲ, ಈಗ ಎಲೆಕ್ಟೋರಲ್ ಪಾಲಿಟಿಕ್ಸ್ ಇಸ್ ಅ ಡಿಫರೆಂಟ್ ಬಾಲ್ ಗೇಮ್. ನೀವು ಲಾಸ್ಟ್ ಟೈಮ್ 2019 ಎಲೆಕ್ಷನ್ ಅಲ್ಲಿ ನಾನೇ ಇಲ್ಲಿ ಎಲೆಕ್ಷನ್ ಆಫೀಸರ್ ಇದ್ದೆ. ಎಷ್ಟು ನೀವು ವೋಟ್ ತಗೊಂಡಿದ್ದಾರೆ ಬಿಜೆಪಿ ಅಂತ ನೀವು ನೋಡಿದ್ರೆ 130 ಕೋಟಿಯಲ್ಲಿ ಕೊನೆಗೆ ನೀವು ಲೆಕ್ಕ ಮಾಡಿ ನೋಡಿದ್ರೆ ಒಂದು 15 to 20 ಕೋಟಿ ಮಾತ್ರ ವೋಟ್ಗಳು ಬಿದ್ದಿದೆ. ಯಾಕಂದ್ರೆ ವೋಟ್ ಶೇರ್ ವೋಟಿಂಗ್ ಆಗಿರುವುದೇ 60, ನಮ್ಮಲ್ಲಿ 90 ಕ್ರೋಸ್ ವೋಟ್ ಇದೆ. ಅದಾದ ಮೇಲೆ ಅದನ್ನು ನೀವು 60% ವೋಟಿಂಗ್ 65% ಅಂತ ತಗೊಂಡ್ರೆ ಅದರಲ್ಲಿ 33% ಮಾತ್ರ ಬಿಜೆಪಿಗೆ ಬಂದಿದೆ. ಇದೆಲ್ಲ ನೀವು ಲೆಕ್ಕ ಮಾಡಿ ನೋಡಿದ್ರೆ ಒಂದು 20 ಕೋಟಿ ವೋಟ್ ಬಿಜೆಪಿಗೆ ಬಂದಿದೆ. 130 ಕೋಟಿಯಲ್ಲಿ 20 ಕೋಟಿ ಜನ ಮಾತ್ರ ಈಗ ಆ ಮೆಂಟಾಲಿಟಿಲಿ ಇದ್ದಾರೆ. ಉಳಿದವರೆಲ್ಲ ಯಾರು ಆ ಮೆಂಟಾಲಿಟಿ, ಆ 20 ಕೋಟಿಯಲ್ಲಿ ಕೂಡ ಬಹಳ ಜನ ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ. ಈಗ ನಮ್ಮ ಕರ್ನಾಟಕ ಹೋಗ್ತಾ ಇದ್ದಾರೆ. ಈಗ ಕರ್ನಾಟಕ ತಗೊಳ್ಳಿ, ಕರ್ನಾಟಕದಲ್ಲಿ ನನಗೆ ಯಾರು ಕೂಡ ಈ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂತ ನನ್ನ ಭಾವನೆ. ಬಿಜೆಪಿ ಏನೋ ಒಂದು ಇಲ್ಲಿ ಕರ್ನಾಟಕದಲ್ಲಿ ರಾಜಕಾರಣಿಗಳು ಕೂಡ ಅವ್ರಿಗೆ ಆ ಇಂಟೆನ್ಷನ್ ಇಲ್ಲ, ಈ ಇಂಟೆನ್ಷನ್ ಅವ್ರಿಗೆಲ್ಲ ಇಲ್ಲ. ಈ ಇಂಟೆನ್ಷನ್ ಇರುವುದು ಸೆಂಟರ್ ಅಲ್ಲಿ ಆ ಒಂದು ಕೋರ್ ಗ್ರೂಪ್ಗೆ ಮಾತ್ರ. ನಮ್ಮಲ್ಲಿರುವ ರಾಜಕಾರಣಿಗಳು ನಾನು ಅವರ ಬ್ಲೇಮೇ ಮಾಡುವುದಿಲ್ಲ. ಅವರು ಒಂದು ಸಿದ್ಧಾಂತ ಇಟ್ಕೊಂಡು ಅವರಿಗೆ ನರೇಟಿವ್ ಹೇಗೆ ಅಂದ್ರೆ ಮೆಜಾರಿಟಿ ವರ್ಸಸ್ ಮೈನಾರಿಟಿ ಅಂತ ಹೇಳ್ಬಿಡ್ತಾರೆ. ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಆ ತರ ಒಂದು ಭಾವನೆ ಕೊಡ್ತಾರೆ. ಆದ್ರೆ ಅವರ ಒರಿಜಿನಲ್ ಇಂಟೆನ್ಷನ್ ಇಸ್ ಟು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಇಂಡಿಯಾ ಇಂಟು ದೇರ್ ಐಡಿಯಾ ಆಫ್ ಇಂಡಿಯಾ. ಸೊ ಅದರಲ್ಲಿ ನಾನು ಎಲ್ಲ ಜನರಿಗೆ ಹೇಳ್ತಾ ಇದ್ದೀನಿ, ಒಂದು 2%, 3% ಜನ ಉಳಿದ 97%ಗೆ ರೂಲ್ ಮಾಡುವ ಒಂದು ಸಿಸ್ಟಮ್ ಅದು.
ಅದು ನೀವು ನೋಡಿದ್ರೆ ಅದು ಆ ಸಿಸ್ಟಮ್ ಇಂದ ಹೊರಗಡೆ ಬರುವುದೇ ಈ 70 ವರ್ಷದಿಂದ ನಾವು ಮಾಡ್ತಾ ಇರುವ ಒಂದು ಕೆಲಸ. ಅದನ್ನು ವಾಪಸ್ ತರಬೇಕು ಅಂತಾನೆ ಅದು ಬಂದಿದೆ. ಇದನ್ನು ಜನ ಜಲ್ದಿ ಅರ್ಥ ಮಾಡ್ಕೊಳ್ತಾರೆ ಅಂತ ನನ್ನ ಅತ್ಯಂತ ಕನಿಷ್ಠ ಪರ್ಸೆಂಟೇಜ್ ಆಫ್ ಜನ ಇಡೀ ದೇಶವನ್ನು ತಮ್ಮ ಆಳ್ವಿಕೆಯ ಕಪಿಮುಷ್ಟಿಗೆ ಏನು ತಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ನಡೀತಾ ಉಂಟು. ಬಟ್ ಅದರಿಂದ ಹೊರಗೆ ತರುವಂತ ಒಂದು ಪ್ರಕ್ರಿಯೆ ಇಲ್ಲ. ಈಗ ಪ್ರಶ್ನೆ ಕೇಳುವುದು ಆತರ ಕೇಳ್ತಾರೆ, ಅಂದ್ರೆ ಇದು ಹಿಂದೂ ಮುಸ್ಲಿಮ, ಬಿಜೆಪಿ ಕಾಂಗ್ರೆಸ್ ಅಂತ ಪ್ರಶ್ನೆ ಕೇಳುವಾಗ ಜನ ಟೇಕ್ ಅ ಪೊಸಿಷನ್. ಬಟ್ ಆಕ್ಚುಯಲ್ ವಿಷಯ ಅದಲ್ಲ. ಆಕ್ಚುಯಲ್ ವಿಷಯ ನಿಮಗೆ ನೀವು ನಂಬುವ ಭಾರತ ಬೇಕಾ, ಇಲ್ಲ ನಾವು ಹೇಳಿಕೊಡುವ ಭಾರತ ಬೇಕಾ? ಇದೇ ಆಕ್ಚುಯಲ್ ಪ್ರಶ್ನೆ. ಇದರಲ್ಲಿ ಜನ ಆ ಪ್ರಶ್ನೆ ಅವರು ಆತರ ಫ್ರೇಮ್ ಮಾಡುವಾಗ ಅದರಲ್ಲಿ ಸಿಗಾಕೊಳ್ತಾರೆ. ಇವತ್ತು ನೀವು ನೋಡಬಹುದು, ಇವತ್ತು ಈ ಕೊರೋನಾ ಹ್ಯಾಂಡ್ಲಿಂಗ್ ನೀವು ನೋಡಬಹುದು, ಎಷ್ಟು ಒಂದು ಸೆಂಟ್ರಲೈಸ್ಡ್ ಆಗಿ ನಡೀತಾ ಇದೆ ವಿಷಯಗಳು. ಯಾವ ಸರ್ಕಾರನೂ ಕೂಡ ಜನರ ಒಂದು ನೋವಿಗೆ ಸ್ಪಂದಿಸದೇ ಇರುವ ಸರ್ಕಾರ ನೀವು ನೋಡೇ ಇಲ್ಲ ಇದುವರೆಗೆ, ನಾನು ನೋಡಿಲ್ಲ. ಬಟ್ ಇವತ್ತು ಏನಾಗಿದೆ, ನಾವು ಹೇಳುವುದೇ ಸರಿ, ನಮ್ಗೆ ಗೊತ್ತು, ನೀವೆಲ್ಲ ಮಾಡಬೇಕು ಅಷ್ಟೇ ನಿಮ್ಮ ಪರಿಸ್ಥಿತಿ ಅಂತ. ನಾವು ಏನು ಫೇಲ್ಯೂರ್ ಅನ್ನೇ ಅನೇಕ ಫೇಲ್ಯೂರ್ಗಳನ್ನು ನೋಡಿದ್ರು ಕೂಡ ಅದನ್ನೇ ಮತ್ತೆ ರಿಪೀಟ್ ಆಗಿ ಪ್ರಶ್ನೆ ಮಾಡುವಾಗಿಲ್ಲ, ನಾವು ಹೇಳಿದ್ದೇ ನೀವು ಮಾಡಿ ಅಂತ. ಎಸ್ ಸರ್, ಈಗ ತಮಿಳುನಾಡು ಚುನಾವಣೆಗೆ ಬರುವ ಸಂದರ್ಭದಲ್ಲಿ ತುಂಬಾ ಜನ ಸೆಂಥಿಲ್ ಅವರ ಹೆಸರು ಹೇಳಿದ ತಕ್ಷಣ ಕೇಳ್ತಾರೆ, ಎಸ್ ಅಣ್ಣಾಮಲೈಯವರು ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, IPS ಅಣ್ಣಾಮಲೈಯವರು, ಸೆಂಥಿಲ್ ಅವರು ಕಂಟೆಸ್ಟ್ ಮಾಡಿದಾರಾ ಅಂತ ಕೇಳೋದು. ಇಲ್ಲ, ನಾನು ಪವರ್ ಪಾಲಿಟಿಕ್ಸ್ಗೆ ನಾನು ಹೋಗ್ಲಿಲ್ಲ. ನಾನು ಹೋಗ್ತಾ ಇರೋದು ಪೀಪಲ್ಸ್ ಪಾಲಿಟಿಕ್ಸ್ಗೆ. ಪೀಪಲ್ಸ್ ಪಾಲಿಟಿಕ್ಸ್ ಅಲ್ಲಿ ಫಸ್ಟ್ ನನ್ನ ಇಮಿಡಿಯೇಟ್ ಫೈಟ್ ಇಸ್ ದ ಫೈಟ್ ಫಾರ್ ಟು ಸೇವ್ ದಿಸ್ ಕಂಟ್ರಿ. ಆ ಒಂದು ಕಾಳಜಿಯಲ್ಲೇ ನಾವು ಈಗ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ವೇಳೆ ಅದರಲ್ಲಿ ನಾವು ಯಶಸ್ವಿ ಆಗಿದ್ದರೆ, ಒಂದು ವೇಳೆ ಅದರಲ್ಲಿ ನಾವು ಇನ್ನೂ ನಾನೇನು ಕಾಂಟ್ರಿಬ್ಯೂಟ್ ಆಗಿದ್ರೆ ಅದು ಮುಂದೆ ಬರುವ ಟೈಮಲ್ಲಿ ನಾವು ನೋಡಬಹುದು. ಬಟ್ ಸದ್ಯಕ್ಕೆ ಈ ಒಂದು ಫೈಟ್ ನಾನು ಮಾತ್ರ ಮಾಡ್ತಾ ಇಲ್ಲ, ಇಡೀ ದೇಶದಲ್ಲಿ ನಡೀತಾ ಇದೆ. ನೀವು ಕಾಂಗ್ರೆಸ್, ಈಗ ತಮಿಳುನಾಡು ಕಾಂಗ್ರೆಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಏನಾದ್ರು ಪೊಸಿಷನ್ ಅಂತ ಉಂಟಾ? ಇಲ್ಲ, ನಾನು ಅದೇನು ತಗೊಂಡಿಲ್ಲ, ಇನ್ನು ತಗೊಳ್ಳೋದು ಇಲ್ಲ. ಯಾಕೆಂದ್ರೆ ಅಂದ್ರೆ ನಿಮಗೆ ಅಧಿಕಾರ ಬೇಡ, ಪಕ್ಷದ ಅಲ್ಲಿ ಅಧಿಕಾರ ಬೇಡ, ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಲಿ ಕೂಡ ಅಧಿಕಾರ ಬೇಡ ಅಂತ ಹೇಳೋರು? ಇಲ್ಲ, ಅದೇ ನಾನು ಹೇಳ್ತಾ ಇರೋದು. ಈಗ ನಾನು ಬರೀ ಕಾಂಗ್ರೆಸ್ಗೆ ಸೀಮಿತ ಮನುಷ್ಯ ಇಲ್ಲ, ನಾನು ಪೀಪಲ್ಸ್ ಮೂವ್ಮೆಂಟ್ಸ್ ಅಲ್ಲಿ ಇದ್ದೀನಿ. ಆಯ್ಕೆ ಪಕ್ಷದ ವಿಚಾರಕ್ಕೆ ಬರುವಾಗ ಕಾಂಗ್ರೆಸ್ ಇಸ್ ಅ ಮೂವ್ಮೆಂಟ್. ಈಗ ಏನ್ ಪಕ್ಷ ಅಂತ ಎಲ್ಲ ಜನರು ಏನ್ ಅನ್ಕೊಳ್ತಾರೆ, ಇಮಿಡಿಯೇಟ್ ಆಗಿ ಅವನು ಶಾಲ್ ಹಾಕೊಂಡು ಈಗ ಇದು ಲೆಫ್ಟ್ ಪಾರ್ಟಿ ಅವರು ಕೂಡ ನಮ್ಮದು ಮೂವ್ಮೆಂಟ್ ಅಂತ ಹೇಳ್ತಾರೆ. ಹೌದು. ಆಮೇಲೆ ರೈತರು ಕೂಡ ಕೆಲವು ಕಡೆ ಎಸ್ ನಮ್ಮದು ಕೂಡ ಮೂವ್ಮೆಂಟ್ ಅಂತ ಹೇಳ್ತಾರೆ. ನೀವಕ್ಕೆ ರೈತರ ಮೂವ್ಮೆಂಟ್ ಅಲ್ಲಿ, ಲೆಫ್ಟ್ ಪಾರ್ಟಿ ಮೂವ್ಮೆಂಟ್ ಅಲ್ಲಿ ಸೇರ್ಕೊಂಡು? ನಾನು ಅದರಲ್ಲಿಯೂ ಇದ್ದೀನಿ, ರೈತರ ಮೂವ್ಮೆಂಟ್ ಅಲ್ಲಿ ಇದ್ದೀನಿ, ಲೆಫ್ಟ್ ಪಾರ್ಟೀಸ್ ಮೂವ್ಮೆಂಟ್ ಅಲ್ಲಿ ಇದ್ದೀನಿ, ದಲಿತ್ ಆರ್ಗನೈಸೇಷನ್ ಮೂವ್ಮೆಂಟ್ಸ್ ಅಲ್ಲಿ ಇದ್ದೀನಿ, ಜನಪರ ಮೂವ್ಮೆಂಟ್ ಎಲ್ಲದಲ್ಲಿ ನಾನು ಇದ್ದೀನಿ, ಕಾಂಗ್ರೆಸ್ ಅಲ್ಲಿ ನಾನು ಇದ್ದೀನಿ. ಎಸ್ ಕಾಂಗ್ರೆಸ್ಗೆ ಬರುವಾಗ, ಎಸ್ ಮೊನ್ನೆ ಏನು ಚುನಾವಣೆ ನಡೆಯಿತು ತಮಿಳುನಾಡಿನಲ್ಲಿ, ನಿಮಗೆ ಟಿಕೆಟ್ ಆಫರ್ ಇರಲಿಲ್ವಾ? ಇಲ್ಲ, ಆಫರ್ ಎಲ್ಲ ಇರುತ್ತದೆ. ಆಫರ್ ಇಲ್ಲದೆ ಇಲ್ಲ ಪರಿಸ್ಥಿತಿ ಇಲ್ಲ, ಆಫರ್ ಖಂಡಿತ ಇರುತ್ತದೆ. ಬಟ್ ನಾನು ಅದು ಡೆಫಿನೆಟ್ ಆಗಿ ನಾನು ಡಿನೈ ಮಾಡಿದ್ದೀನಿ. ನೀವು ಟಿಕೆಟ್ ಬೇಡ ಅಂತ ಹೇಳಿ ಅಲ್ಲಿ ಜನಕ್ಕೆ ಆಶ್ಚರ್ಯ ಆಗಲಿಲ್ಲ ಕಾಂಗ್ರೆಸ್ ಪಕ್ಷದವರಿಗೆ? ಟಿಕೆಟ್ ಕೊಡುವಾಗ ಇವರು ಬೇಡ ಅಂತ ಹೇಳ್ತಾರಂತ. ಇಲ್ಲಿ ಇಷ್ಟು ಜನ ಕ್ಯೂ ನಿಂತಿರ್ತಾರೆ, ಅದರಲ್ಲಿ ಕೂಡ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಪಾರ್ಟಿ ಅಥವಾ ಎಸ್ ಇವಾಗ ರೂಲಿಂಗ್ ಪಾರ್ಟಿ ಆಗಿರೋದ್ರಿಂದ ಬಿಜೆಪಿಯಲ್ಲಿ ಕೂಡ ನೂರಾರು ಜನ ಟಿಕೆಟ್ಗಾಗಿ ಕ್ಯೂ ನಿಂತಿರ್ತಾರಲ್ಲ ಸರ್? ಇಲ್ಲ, ಬಟ್ ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೂಡ ಕಾಂಗ್ರೆಸ್ ಪಾರ್ಟಿ ನನಗೆ ಕರೆದಿಲ್ಲ, ನಾನಾಗಿ ಹೋಗಿ ಕಾಂಗ್ರೆಸ್ ಪಾರ್ಟಿಗೆ ಅಪ್ರೋಚ್ ಮಾಡಿ ಈ ಒಂದು ಮೂವ್ಮೆಂಟ್ ಅಲ್ಲಿ ನಾನು ಜಾಯಿನ್ ಆಗ್ತೀನಿ ಅಂತ ನಾನೇ ಜಾಯಿನ್ ಮಾಡಿರೋದು. ಅವರು ನನಗೆ ಕರೆದಿಲ್ಲ. ನನ್ನ ಬಗ್ಗೆ ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ ಯಾಕೆ ಇವರು ಬಂದಿದ್ದಾರೆ ಅಂತ. ಸೊ ನಾನು ನನ್ನ ಪ್ಲೇಸ್ಮೆಂಟ್ ದಿಸ್ ಪಾರ್ಟಿ ಈಸ್ ಓನ್ಲಿ ಅ ಪಾರ್ಟ್ ಆಫ್ ಮೀ. ಐ ವಾಂಟ್ ಟು ಮೇಕ್ ಇಟ್ ಅ ಪೀಪಲ್ಸ್ ಮೂವ್ಮೆಂಟ್ ಅಗೇನ್ ಟೋಟಲಿ. ಈಗ ತಮಿಳುನಾಡಿನ ರಾಜಕಾರಣಕ್ಕೆ ಬರೋದಾದ್ರೆ, ಎಸ್ ದ್ರಾವಿಡ ಚಳವಳಿಯ ಅದೇ ಒಂದು ಭಾಗ. ತಮಿಳುನಾಡಿನ ರಾಜಕೀಯ ಅನ್ನೋದೇ ಅದೊಂದು ದ್ರಾವಿಡ ಚಳವಳಿ. ಎಸ್ ಇವಾಗ ಕೂಡ ಅದೇ ಒಂದು ಟೆಂಪರ್ ಅನ್ನು ಉಳಿಸಿಕೊಂಡಿದೆಯಾ ತಮಿಳುನಾಡು? ಖಂಡಿತ ನನಗೆ ಬಹಳ ಈ ಎಲೆಕ್ಷನ್ ಆದ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ. ಯಾಕಂದ್ರೆ ಈ ಸಾರಿ ಯಾವ ಶಕ್ತಿಗಳು ಇಡೀ ದೇಶಕ್ಕೆ ಆಕ್ಯುಪೈ ಮಾಡಿ ತಮಿಳುನಾಡು ಒಂದು ಬಾಗಿಲಲ್ಲಿ ಬಂದು ನಿಂತಿದೆ. ಅವರಿಗೆ ಒಂದು 5 ವರ್ಷದಿಂದ, ಅವರು 10 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ, ಅದು ಒಳಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವರು ಬೇರೆ ಬೇರೆ ವಿಧಾನಗಳು ಟ್ರೈ ಮಾಡಿದ್ರು ಕೂಡ ಆಗ್ಲಿಲ್ಲ.
ಈ ಸಾರಿ ಅವ್ರು ಏನ್ ಮಾಡಿದ್ದಾರೆ, ಅಲ್ಲಿ ಒಂದು ದ್ರಾವಿಡಿಯನ್ ಪಾರ್ಟಿಯನ್ನು ಜಯಲಲಿತಾ ಅವರುಗಳು ತೀರೋದ ಮೇಲೆ ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ. ಎಡಿಎಂಕೆಯನ್ನು ಕ್ಯಾಪ್ಚರ್ ಬಿಜೆಪಿ ಕ್ಯಾಪ್ಚರ್ ಮಾಡಿತ್ತು ಅಂತ ಹೇಳಿದ್ರು. ಕ್ಯಾಪ್ಚರ್ ಮಾಡಿದ ಮೇಲೆ ಅವರು ಅಲ್ಲಿ ಸ್ಲೋಲಿ ಕಮ್ಯುನಲೈಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ವೇಲ್ ಯಾತ್ರಾ ಅಂತ ಒಂದು ಹೊಸ ವಿಷಯ ತಂದ್ರು. ಅಂದ್ರೆ ನಮ್ಮ ರಥ ಯಾತ್ರಾ ಮಾಡಿದಾರಲ್ಲ ಅದೇ ತರ ಒಂದು ತಮಿಳ್ನಾಡಲ್ಲಿ ವೇಲ್ ಯಾತ್ರಾ, ಮತ್ತೆ ಈ ಅಲ್ಲಿ ರಾಮ ಕೃಷ್ಣ ಎಲ್ಲ ವರ್ಕ್ ಆಗಿಲ್ಲ ಅಂತ ಹೇಳಿ ಮುರುಘಾ ಅಂತ ಒಂದು ದೇವ ಇದೆ ನಮ್ಮ ಸುಬ್ರಹ್ಮಣ್ಯ, ಅವರನ್ನು ತಗೊಂಡು ಸುಬ್ರಹ್ಮಣ್ಯಗೆ ನೀವು ಅವಮಾನ ಮಾಡಿದ್ರಿ ಅದು ಅಂತ ಸ್ಟಾರ್ಟ್ ಮಾಡಿದ್ರು. ಬಟ್ ತಮಿಳ್ ಜನ ಹೇಗೆ ಅಂದ್ರೆ ಅವರಿಗೆ ಈ ವ್ಯತ್ಯಾಸಗಳು ಜಾತಿ ಬಗ್ಗೆ ಇರಬಹುದು, ಆದ್ರೆ ಈ ಕಮ್ಯುನಲ್ ಇಲ್ಲ, ಈ ಆಚರಣೆ ವಿಚಾರ ರಿಲಿಜನ್ ಧರ್ಮದ ವಿಚಾರದಲ್ಲಿ ಏನು ಇಲ್ಲ, ಅವರೆಲ್ಲ ಈಕ್ವಲ್ ಆಗಿರ್ತವೆ. ಅದರಲ್ಲಿ ಯಾವುದೇ ಆ ಕನ್ಫ್ಯೂಷನ್ ಇರಲ್ಲ, ಪರಸ್ಪರ ಆಚರಣೆಗಳ ಬಗ್ಗೆ ಯಾವುದೇ ರೀತಿ ಅವರಿಗೆ ತಕರಾರುಗಳು ಇರೋದಿಲ್ಲ. ಸೊ ಅದನ್ನು ಕಮ್ಯುನಲೈಸ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟು ಕೂಡ ಆಗ್ಲಿಲ್ಲ. ಆದ್ರೆ ಜನ ಐಡೆಂಟಿಫೈ ಮಾಡ್ಕೊಂಡ್ರು, ಇವ್ರು ಯಾಕೆ ಬಂದಿದ್ದಾರೆ, ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವ್ರು ಯಾರು ಅಂತ ಜನರಿಗೆ ಗೊತ್ತು. ನಮ್ಮಲ್ಲಿ ಪೆರಿಯಾರ್ ಅಂತ ಒಬ್ಬ ದೊಡ್ಡ ಲೀಡರ್ ಇದ್ರು, ದ್ರಾವಿಡ ಮೂವ್ಮೆಂಟ್ ನ ಆದಿ ಪ್ರವರ್ತಕ ಅಂತ ಹೇಳ್ಬೋದು ಪೆರಿಯಾರ್. 40s 50s 60s ಅಲ್ಲೇ ನಮಗೆಲ್ಲ ಬಹಳ ವಿಷಯಗಳು ಹೇಳಿಕೊಟ್ರು. ಸೊ ಅವರ ಒಂದು ಥಿಂಕಿಂಗ್ ಅಲ್ಲಿ ನಾವು ಅವರ ಚಿಂತನೆಯನ್ನೇ ಇನ್ನೂ ಕೂಡ ತಮಿಳುನಾಡು ಪಾಲಿಸ್ತಾ ಉಂಟಾ ಅಂತ ನಾನು ಕೇಳೋದು. ಖಂಡಿತ 100% ಪಾಲಿಸ್ತಾರೆ, 120%. ಹೌದಾ? ಹಾಗಿದ್ದರೆ ನೀವು ಹೇಳುವ ಪ್ರಕಾರ ನಿಮ್ಮ ಏನು ದ್ರಾವಿಡ ಚಿಂತನೆಗಳೇ ಇನ್ನೂ ಕೂಡ ಅಷ್ಟೊಂದು ಏನು ಜನರ ನಡುವೆ ಇರುವುದರಿಂದ ಬಹುಶಃ ಬಿಜೆಪಿಗೆ ಏನು ತಮಿಳುನಾಡುನ ಬಾಗಿಲು ತೆಗೆಯುವುದು ಕಷ್ಟನಾ? ಖಂಡಿತ. ಇವತ್ತು ಈ ಸಾರಿ ಆಗಿರುವ ಎಲೆಕ್ಷನ್ ನಾವು ನೋಡಿರೋ, ಇದುವರೆಗೆ ಎಲೆಕ್ಷನ್ ಹೇಗೆ ತಮಿಳುನಾಡಲ್ಲಿ ನಡೆಯುತ್ತದೆ ಹೇಳ್ತೀನಿ. ಎರಡು ದ್ರಾವಿಡ ಪಾರ್ಟಿ ಇರುತ್ತದೆ, 1-2 ಫೈಟ್ ನಡೆಯುತ್ತದೆ. ಎಡಿಎಂಕೆ ಮತ್ತು ಡಿಎಂಕೆ ನಡುವೆ ಫೈಟ್ ಯಾವ ವಿಷಯ ಮೇಲೆ ನಡೀತದೆ ಅಂದ್ರೆ, ಇವರು ಬಹಳ ಇದು ಮಾಡಿದ್ದಾರೆ, ಗಿಮಿಕ್ ಮಾಡಿದ್ದಾರೆ, ಇವರು ಸ್ಕ್ಯಾಂಡಲ್ ಮಾಡಿದ್ದಾರೆ, ಇದೇ ಒಬ್ಬರ ಮೇಲೆ ಒಬ್ಬರು ಆರೋಪದಲ್ಲಿ ಮ್ಯಾಲ್ ಅಡ್ಮಿನಿಸ್ಟ್ರೇಷನ್ ಮೇಲೆ ನಡೀತಾರೆ. ಆಮೇಲೆ ಅಲ್ಲಿ ಭ್ರಷ್ಟಾಚಾರ ಮೇಲೆ ನಡೀತಾ ಇದೆ. ಆಮೇಲೆ ಅಲ್ಲಿ ಫೈಟ್ ಹೇಗೆ ಇರ್ತದೆ ಅಂದ್ರೆ, ನೀನು ಮೆಡಿಕಲ್ ಕಾಲೇಜ್ ಕಟ್ಟಿದ್ಯಾ, ನಾನು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ದೀನಿ, ನೀನು ಮೋನೋ ರೈಲ್ ತಗೊಂಡಿದ್ಯಾ, ನಾನು ಮೆಟ್ರೋ ರೈಲ್ ತಗೊಂಡಿದ್ದೀನಿ. ಆ ತರ ಡೆವಲಪ್ಮೆಂಟಲ್ ವಿಷಯಗಳ ಮೇಲೆ ಮತ್ತೆ ನೀನು ಸೈಕಲ್ ಕೊಟ್ಟಿದ್ಯಾ, ನಾನು ಮಿಕ್ಸಿ ಕೊಡ್ತೀನಿ. ಇದೇ ತರ ಇದು ಕೆಲವು ಸಮಯ ಹೊರಗಡೆ ಅದು ಜನರನ್ನ ಅದ್ರ ಮೇಲೆ ಒಂದು ಹೇಳಿಕೆ ಕೂಡ ಮಾಡ್ತಾರೆ, ಅಂದ್ರೆ ದೇ ಮೇಕ್ ಫನ್ ಆಫ್ ಇಟ್, ಎಲ್ಲ ಫ್ರೀ ಕೊಡ್ತಾರೆ ಅಂತ. ಬಟ್ ಈ ಡೆವಲಪ್ಮೆಂಟಲ್ ಪಾಲಿಟಿಕ್ಸ್ ತಮಿಳುನಾಡಲ್ಲಿ ತುಂಬಾ ದಿವಸದಿಂದ ನಡೀತಾ ಇತ್ತು. ಸೊ ಹಾಗೆ 1-2 ದ್ರಾವಿಡನ್ ಪಾರ್ಟಿ ಜೊತೆಗೆ ಫೈಟ್ ಇತ್ತು. ಬಟ್ ಈ ಸಾರಿ ಬಿಜೆಪಿ ಯಾವಾಗ ಎಡಿಎಂಕೆ ಕ್ಯಾಪ್ಚರ್ ಮಾಡಿದ್ದಾರೆ, ದಿಸ್ ಎಲೆಕ್ಷನ್ was between Tamil Nadu and BJP. ತಮಿಳುನಾಡು ಅಂಡ್ ಬಿಜೆಪಿ. ಹಾಗಿದ್ರೆ ಬಿಜೆಪಿಗೆ ಇದು ಭಾರಿ ಏನು ಸವಾಲಾಗಿರ್ಬೋದಲ್ಲ ಸರ್? ಭಾರಿ ದೊಡ್ಡ ತಮಿಳುನಾಡಿನ ಜನರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಒಂದು ತಮಿಳುನಾಡಿನ ಜನರನ್ನು ಸೆಳೆಯಲಿಕ್ಕೆ. ಸೊ ಎಡಿಎಂಕೆ ಅಲ್ಲಿ ಇರುವವರು ಎಲ್ಲರೂ ಈಗ ಬಹಳ ದುಃಖ ಪಡ್ತಾ ಇದ್ದಾರೆ, ಈ ತರ ಆಗಿದೆಯಲ್ಲ, ಇವ್ರ ಜೊತೆಗೆ ಸೇರ್ಕೊಂಡಿದೀವಲ್ಲ ಅಂತ. ಅಂದ್ರೆ ಲೀಡರ್ಗಳು, ಅದು 2 ಲೀಡರ್ಗಳು ಬೇರೆ ದಾರಿ ಇಲ್ಲದೆ ಅವರು ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾನು ಮುಂಚೆ ಕೂಡ ಹೇಳಿದೆ, ಇವ್ರದ್ದು ಒಂದು ಪಾಲಿಸಿ ಇದೆ, ಕ್ಯಾರೆಟ್ ಅಂಡ್ ಸ್ಟಿಕ್. ನಮ್ಮ ಜೊತೆಗೆ ಇದ್ರೆ ಕ್ಯಾರೆಟ್, ನಮ್ಮ ಊಟ ಹೊರಗಡೆ ಹೋದ್ರೆ ನಿಮ್ಗೆ ಸ್ಟಿಕ್. ಆ ಸ್ಟಿಕ್ಗೆ ಭಯ ಪಟ್ಟುಕೊಂಡು ಹೋಗಿದ್ದಾರೆ ಹೊರತು ಅವರ ಸಿದ್ಧಾಂತವನ್ನು ಮನದಲ್ಲಿ ಹಾಕೊಂಡು ಒಬ್ಬ ತಮಿಳಿಯನ್ ಕೂಡ ಅವ್ರ ಜೊತೆಗೆ ಹೋಗ್ಲಿಕ್ಕೆ ಆಗಲ್ಲ. ಬಹುಶಃ ರಜನಿಕಾಂತ್ ಅವರು ಕೊನೆಯ ಕ್ಷಣದಲ್ಲಿ ರಾಜಕೀಯ ಮೂವ್ಮೆಂಟ್ ಇಂದ ಹಿಂದೆ ಸರಿದಿರುವುದು ಕೂಡ ಇದೆ. ನೀವು ಹೇಳುವ ರಜನಿಕಾಂತ್ಗೆ ಗೊತ್ತು, ನಾನು ಇಲ್ಲಿ ಒಳ್ಳೆ ಹೆಸರಿಂದ ಇದ್ದೀನಿ ಈ ಭೂಮಿಯಲ್ಲಿ, ಮತ್ತೆ ಇವರ ಜೊತೆಗೆ ಸೇರಿದ್ರೆ ನನ್ನ ಹೆಸರು ಹಾಳಾಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಯಾವ ಕಾರಣಕ್ಕೂ ಅದು ತಮಿಳ್ ಜನ ಒಪ್ಪಲ್ಲ ಅಂತ ಗೊತ್ತಿದೆ. ಆದ್ರೆ ಪ್ರಯತ್ನ ತುಂಬಾ ಮಾಡ್ತಾ ಇದ್ದಾರೆ ತುಂಬಾಗಳು. ಈಗ ಕಾಸ್ಟ್ ಗೆ ಬಂದಿದ್ದಾರೆ, ಈಗ ರಿಲಿಜನ್ ಬಿಟ್ಬಿಟ್ಟಿದ್ದಾರೆ, ಇದು ವರ್ಕೌಟ್ ಆಗಲ್ಲ ಅಂತ ಹೇಳಿ. ಈಗ ಕಾಸ್ಟ್ ಗೆ ಬಂದಿದ್ದಾರೆ, ಅದು ಕೂಡ ವರ್ಕೌಟ್ ಆಗಲ್ಲ, ನಾವೆಲ್ಲ ಸೇರಿ ವಿಲ್ ಫೈಟ್ ಇಟ್ ಬ್ಯಾಕ್. ಈಗ ಎಸ್, ತಮಿಳುನಾಡಿನ ರಾಜಕಾರಣದಲ್ಲಿ ನೀವೊಂದು ಕಾರ್ನರ್, ಇನ್ನೊಂದು ಕಡೆ IPS ಅಧಿಕಾರಿಯಾಗಿದ್ದಂತ ಅಣ್ಣಾಮಲೈ ಅವರು ನೇರವಾಗಿ ಅಲ್ಲಿ ಕಂಟೆಸ್ಟೇ ಮಾಡಿದ್ರು. ಎಸ್, ಒಂದು ಸಂದರ್ಭದಲ್ಲಿ ಅಂತವರು ಏನು ಭಾಷಣದಲ್ಲಿ ಮಾತಾಡ್ತಾ ಹೇಳಿದ್ರು, ನಾನು ಕರ್ನಾಟಕದ ನನ್ನ ಫೇಸ್ ಅನ್ನು ತೋರಿಸ್ತೇನೆ ಅಂತ. ಎಸ್, ಏನು ಸರ್ ಇದು? ಇಲ್ಲ, ಅದು ಅಣ್ಣಾಮಲೈ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಮಚ್. ಬಟ್ ಸಿ, ನಾವೊಂದು ಪೊಸಿಷನ್ ಅಲ್ಲಿ ಬಂದಿರ್ತೀವಿ, ಆದರೆ ಪಬ್ಲಿಕ್ ಲೈಫಿಗೆ ಬಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಮ್ಮ ಹಳೆಯ ಹಿಸ್ಟ್ರಿ ಎಲ್ಲ ವಿ ಹ್ಯಾವ್ ಟು ಫರ್ಗೆಟ್. ವಿ ಹ್ಯಾವ್ ಪಬ್ಲಿಕ್ ಸರ್ವೆಂಟ್ಸ್, ದೆನ್ ಆಲ್ಸೋ ವಿ ಆರ್ ಪಬ್ಲಿಕ್ ಸರ್ವೆಂಟ್ಸ್, ನೌ ಆಲ್ಸೋ. ಬಟ್ ಅದು ಆ ಪಾರ್ಟಿನ ಒಂದು ಏನು ಹೇಳೋದು, ಅದೊಂದು ಇಟ್ಸ್ ಮನಸ್ಸಲ್ಲಿ ಅದು ಆ ಥರ ಒಂದು ಇರುತ್ತೆ. ಅದು ಒಂದು ಪ್ರೀತಿ, ಒಂದು ಅದೆಲ್ಲ ಇಲ್ಲ, ಅದು ಸಹಬಾನ ಅದೆಲ್ಲ ಇರಲ್ಲ. ಅದು ಕೋಪ,
ಹೇಟ್ರೆಡ್, ಹೊಡಿಯಬೇಕು, ಕುತ್ತಬೇಕು, ಹೀಗೆ ಇರುತ್ತದೆ. ಸೊ ಅದು ರಿಫ್ಲೆಕ್ಟ್ ಆಗಿದೆ ಅಂತಾನೆ ನನ್ನ ಅಭಿಪ್ರಾಯ. ಬಟ್ ಐ ಥಿಂಕ್ ಈ ಮೈಟ್ ಹ್ಯಾವ್ ಆಲ್ಸೋ ಒಂದು ನೀವು ಹೇಳೋ ಪ್ರಕಾರ ಒಂದು ಐಡಿಯಾಲಜಿ ರಿಫ್ಲೆಕ್ಟ್ ಆಗಿದೆ ಅಂತ. ಹೌದು ಹೌದು ಹೇಟ್ರೆಡ್ನೆಸ್, ದ್ವೇಷ ಸಾಧನೆಯ ಏನೊಂದು ಐಡಿಯಾಲಜಿಯನ್ನು ಕಲಿತುಕೊಂಡು ಅದೇ ಹಾದಿಯಲ್ಲಿ ಆ ಬಂದಿರ್ತಾರೆ. ಐಡಿಯಾಲಜಿಗೆ ದಾರಿ ಅಂತ ಇದೆಯಲ್ಲ, ಆ ದಾರಿ ಈಸ್ ವೈಲೆನ್ಸ್. ಆ ಐಡಿಯಾಲಜಿಯನ್ನ, ಸಿದ್ಧಾಂತವನ್ನು ಜಾರಿ ಮಾಡ್ಲಿಕ್ಕೆ ಇರುವಂತ ದಾರಿ ಹಿಂಸೆ, ಡಾಮಿನೆನ್ಸ್. ನಾನು ಚುನಾವಣೆಯ ಕಣಕ್ಕೆ ಬಂದಾಗ ಕೂಡ ನಾನು ಮತದಾರರನ್ನು ಪ್ರೀತಿಯಿಂದ ಸೆಳೆಯಬೇಕಂತ ಮರ್ತೋಗಿರುತ್ತೆ. ಇಲ್ಲ, ಅಪೋನೆಂಟ್ ಕ್ಯಾಂಡಿಡೇಟ್ಗೆ ಆ ಥರ ಮಾತಾಡಬಾರ್ದು. ಈಗ ಅಣ್ಣಾಮಲೈ, ಈಗ ಮೋದಿಯ ವೇವ್ ತಮಿಳುನಾಡಲ್ಲಿ ಹೇಗಿತ್ತು ಸರ್? ಎಲ್ಲಾ ಕಡೆಯೂ ಕಳೆದ ಬಾರಿಯ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಸಿಂಪಲ್ ಆಗಿ ಎಲ್ಲಾ ಕಡೆ ಎಲ್ಲರೂ ಹೇಳಿಕೊಳ್ಳುವಂತದ್ದು ಮೋದಿಯ ವೇವ್ ನಿಂದ ಗೆದ್ರು ಅಂತ. ತಮಿಳುನಾಡಿನಲ್ಲಿ ಮೋದಿಯ ವೇವ್ ಇತ್ತ? ತಮಿಳುನಾಡಲ್ಲಿ ಎಷ್ಟು ಸೀಟ್ ಬಂದಿದೆ ಅವರಿಗೆ? 0 ವೈಪ್ಔಟ್. ಇನ್ಫ್ಯಾಕ್ಟ್ ಈ ಸಾರಿ ಮೋದಿ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಕನ್ಯಾಕುಮಾರಿಗೆ ಬಂದ್ರು. ಆವಾಗ ಎಲ್ಲ ಕ್ಯಾಂಡಿಡೇಟ್ಸು ದೇ ಸ್ಟಾರ್ಟೆಡ್ ಟ್ವೀಟಿಂಗ್, DMK ಕ್ಯಾಂಡಿಡೇಟ್ಸ್ ಎಲ್ಲ, ಕಾಂಗ್ರೆಸ್ DMK ಕ್ಯಾಂಡಿಡೇಟ್ಸ್ ಸ್ಟಾರ್ಟೆಡ್ ಟ್ವೀಟಿಂಗ್, ಮೋದಿ ಸ್ವಲ್ಪ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಹೋಗಿ, ನಮಗೆ ಸ್ವಲ್ಪ ವೋಟ್ ಜಾಸ್ತಿ ಬರುತ್ತೆ. ಮೋದಿ, ನೀವು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಮತಕ್ಷೇತ್ರಕ್ಕೆ ಬಂದ್ರೆ ತಮಿಳು ಜನ ನಮಗೆ ವೋಟ್ ಮಾಡ್ತಾರೆ, ನಾಟ್ ಫಾರ್ ಬಿಜೆಪಿ, ನಮ್ಮ ಮಾರ್ಜಿನ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತ DMK ಅವರು ಪರಿಸ್ಥಿತಿ. ಇಟ್ ಮೀನ್ಸ್ ಮೋದಿಯ ವೇವ್ ಏನು ತಮಿಳುನಾಡಲ್ಲಿ ವರ್ಕೌಟ್ ಆಗಲ್ಲ. ವೇವ್ ಇದೆ, ನೆಗೆಟಿವ್ ವೇವ್ ಇದೆ. ಸರ್, ಈ ಅಣ್ಣಾಮಲೈ ಮತ್ತೆ ಯಾರ ವೇವ್ ಅನ್ನು ನಂಬಿಕೊಂಡಿದ್ದಾರೆ? ಅವರೇನು ಮೋದಿಯ ವೇವ್, ಮೋದಿ ಬಗ್ಗೆ ಏನು ಹೇಳಿಕೊಂಡಿಲ್ವಾ? ಇಲ್ಲ, ನಾನು ಅಣ್ಣಾಮಲೈ ಮೈಂಡ್ ಸೆಟ್ ನಾನು ಇನ್ನೂ ಡಿಸ್ಕಸ್ ಮಾಡಿಲ್ಲ. ಬಟ್ ಅವರ ಚುನಾವಣೆಯ ಅವರ ಮತಕ್ಷೇತ್ರದಲ್ಲಿ ಅವರು ಮೋದಿ ಅವರ ಫೋಟೋ ಹಾಕಿಕೊಂಡು ಅವರು ಕ್ಯಾಂಪೇನ್ ಮಾಡಿದಾರ? ಇಲ್ಲ, ಆ ಮತಕ್ಷೇತ್ರದಲ್ಲಿ ಮೋದಿ ಅವರು ವಿಷಯಗಳು ಯಾವುದು ಹೊರಗಡೆ ಬಂದಿಲ್ಲ. ಅಲ್ಲಿ ತಮಿಳುನಾಡಲ್ಲಿ ಅಣ್ಣಾಮಲೈ ಅವರು ಕೂಡ, ಸಿಂಗಂ ಅಣ್ಣಾಮಲೈ ಅವರು ಕೂಡ ಮೋದಿ ಅವರ ವಿಚಾರ ಎತ್ತದೇ ಇಲೆಕ್ಷನ್ಗೆ ಹೋಗಿದ್ದಾರೆ. ತಮಿಳುನಾಡಲ್ಲಿ ಮೋದಿ ಅವರಿಗೆ ವಿಚಾರ ಎತ್ತಿದ್ರೆ ನೀವು ಶಾರ್ಟ್ ಫೇಲ್ ಆಗ್ತೀರಿ ಅಂತ ಅರ್ಥ. ಅದು ಆಗಲ್ಲ. ಸೊ ಇಟ್ ಮೀನ್ಸ್ ಬಹುಶಃ ಎಲ್ಲೋ ಇದು ಒಂದು ಕಡೆ ಏನು ಬಿಜೆಪಿಗೆ ಒಂಥರ ಏನು ರಿಬೌನ್ಸ್ ಆಗ್ತಾ ಇದೆ ಬಹುಶಃ ಅಲ್ಲಿಗೆ. ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಕೂಡ ನಾನು ಹೇಳ್ತೀನಿ, ಇದೆಲ್ಲ ಈ ದ್ವೇಷ ಇದೆಲ್ಲ ಬಿಟ್ಟು ನಾವೇನ್ ನಂಬ್ತಾ ಇದೀವಿ ಅದನ್ನು ಎಲ್ಲರಿಗೂ ಸಮವಾದ ಒಂದು ಭಾರತವನ್ನು ಅವರು ನಂಬಿ ಎಲ್ಲರಿಗೂ ಪ್ರೀತಿಯಿಂದ ಎಲ್ಲರ ಜೊತೆಗೆ ತಗೊಂಡು ಹೋದ್ರೆ ಎವ್ರಿಬಡಿ ವಿಲ್ ಅಕ್ಸೆಪ್ಟ್. ಬಟ್ ನಾಟ್ ದಿಸ್, ಅಂಟಿಲ್ ದೇ ಶೋ ವೈಲೆನ್ಸ್ ಅಂಡ್ ಹೇಟ್ರೆಡ್ ವಿ ವಿಲ್ ನಾಟ್ ಅಕ್ಸೆಪ್ಟ್. ದ್ವೇಷವನ್ನು ಅಥವಾ ಹಿಂಸೆಯನ್ನು ಕಟ್ಟಿಕೊಂಡು ಹೋದರೆ ಯಾರು ಪ್ರೀತಿ ಮಾಡೋದಿಲ್ಲ, ಯಾರ ಜೊತೆಗೂ ಬರೋದಿಲ್ಲ ಅನ್ನುವಂಥದ್ದು ನೀವು ಅಚಲವಾಗಿ ನಂಬಿರುವಂಥದ್ದು. ಸರ್, ನೀವೀಗ ತಮಿಳುನಾಡಿನ ಇಲೆಕ್ಷನ್ ಮುಗಿಯಿತು. ಒಬ್ಬ ಕಾಂಗ್ರೆಸ್ ಏನು ಮೂವ್ಮೆಂಟ್ನ ಭಾಗವಾಗಿರೋದ್ರಿಂದ ನೆಕ್ಸ್ಟ್ ಇನ್ನೇನು ಮುಂದೆ ಬೇರೆ ಸ್ಟೇಟ್ಗಳಲ್ಲಿ ಕೂಡ ನಿಮ್ಮ ಒಂದು ವೇಳೆ ಕಾಂಗ್ರೆಸ್ ನಿಮ್ಮನ್ನು ಬಳಸಿಕೊಂಡ್ರೆ ಅಥವಾ ನಿಮಗೆ ಅಂತ ಆಸಕ್ತಿಗಳಿದ್ದರೆ ಏನು ಹೇಳ್ತೀರಿ ಸರ್? ಇಲ್ಲ, ನಾನು ಈಗ ತಮಿಳುನಾಡು ಮುಗಿದಿದೆ, ನಾನು ಬೇರೆ ಸ್ಟೇಟ್ಗಳಿಗೆ ಹೋಗ್ತೀನಿ. ನನ್ನಿಂದ ಎಷ್ಟು ಸಾಧ್ಯವಾಗುತ್ತೆ ನಾನು ಜನರ ಜೊತೆಗೆ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಗೊತ್ತು ಯಾರ ಮನಸ್ಸಲ್ಲಿ ಕೂಡ ಈ ದ್ವೇಷಕ್ಕೆ ಜಾಗ ಇಲ್ಲ. ಅಂದ್ರೆ ಜನ ಈಗ ಒಂಥರ ಟ್ವಿಸ್ಟ್, ಅವರ ಮೈಂಡನ್ನು ಒಂದು ಟ್ವಿಸ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಪ್ರಶ್ನೆನೇ ಬೇರೆ ತರ ಕೇಳಿಬಿಟ್ಟಿದ್ದಾರೆ. ಹಾಗಾಗಿ ಜನ ಒಂಥರ ಸೈಲೆಂಟ್ ಇದ್ದಾರೆ, ಇಲ್ಲ ಅಥವಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಡೆವಲಪ್ಮೆಂಟ್ ಮಾಡ್ತಾರೆ, ಏನೋ ಎಕನಾಮಿಯನ್ನು ಮೇಲೆ ತರ್ತಾರೆ ಅಂತ. ಇವರ ಮೆಂಟಾಲಿಟಿ ನಾನು ಹೇಳಿದೆ ಅಲ್ಲ, ಈ ದ್ವೇಷ ಡಾಮಿನೆನ್ಸ್ ಇರುವ ಮೆಂಟಾಲಿಟಿಯಲ್ಲಿ ಯಾವತ್ತೂ ಪ್ರೋಗ್ರೆಸ್ ಇರಲ್ಲ. ಸರ್ವಾಧಿಕಾರದ ಧೋರಣೆಯಲ್ಲಿ ಅಭಿವೃದ್ಧಿಗೆ ಜಾಗನೇ ಇಲ್ಲ. ಅದು ಎಲ್ಲ ರಿಗ್ರೆಸ್ ಆಗುತ್ತದೆ. ನೀವೆಲ್ಲ ಮುಂದೆ ಹೋಗುವಲ್ಲ, ಹಿಂದೆ ಹೋಗ್ತೀರಿ. ಇದೆಲ್ಲರಿಗೂ ಗೊತ್ತಿದೆ. ಎರಡನೇದು, ಈಗ ಈವನ್ ಯು ಟೇಕ್ ಸ್ಟೇಟಸ್ ಆಫ್ ವಿಮೆನ್, ಇವತ್ತು ಮಹಿಳೆಯರ ಒಂದು 50% ನಮ್ಮ ಪಾಪ್ಯುಲೇಷನ್ ಇರುವ ಮಹಿಳೆಯರ ಸ್ಟೇಟಸ್ ಕೂಡ ಒಂದು 10 ಹೆಜ್ಜೆ ಹಿಂದೆ ಹೋಗಿದೆ. ಆ ತರ ಇವರ ಮೆಂಟಾಲಿಟಿ ಎಲ್ಲರೂ ಕೂಡ. ಇವರ ಡೆವಲಪ್ಮೆಂಟ್ ತರ್ತಾರೆ ಅಂತ ಬಹಳ ಜನ ನಂಬಿದ್ರು. ಈಗ ಅವ್ರಿಗೆಲ್ಲ ಅರ್ಥ ಮಾಡಿಸೋದು ನನ್ನ ಒಂದು ಕೆಲಸ ಇದೆ. ಅದೇ ಕೆಲಸ ನಾನು ಎಲ್ಲ ಕಡೆನೂ ಹೋಗಿ ಮಾಡ್ತೀನಿ. ಅಂತಿಮವಾಗಿ ಜಿಲ್ಲಾಧಿಕಾರಿ ಹುದ್ದೆಗಿಂತ ಜನರ ಸೇವೆ ಮಾಡಲಿಕ್ಕೆ ನೀವು ಆಯ್ದುಕೊಂಡಿರುವಂತ ರಾಜಕೀಯ ನಿಮಗೆ ತೃಪ್ತಿ ಕೊಟ್ಟಿದೆಯಾ? ಜನರ ಸೇವೆ ಅಂತ ಕೂಡ ನಾನು ಹೇಳಲ್ಲ. ಈಗ ನಮ್ಮನ್ನು ಒಂದು ಅಪಾಯವನ್ನು ನಮ್ಮ ಮೇಲೆ ಇಟ್ ಇಸ್ ಗೋಯಿಂಗ್ ಟು ಓವರ್ವೆಲ್ಮ್ ಅಸ್, ಸುನಾಮಿ ನಮ್ಮ ಮೇಲೆ ಬೀಳ್ತಾ ಇದೆ. ಇದನ್ನು
ಜಸ್ಟ್ ಜನರ ಕಣ್ಣನ್ನು ಇದನ್ನು ತೆರೆದು ನೋಡಬೇಕು ಅಂತ ಆ ಒಂದು ಅವೇರ್ನೆಸ್ ಒಂದು ಆಕ್ಟಿವಿಟಿಯಲ್ಲಿ ನಾನು ಇದ್ದೀನಿ ಅಂತ ಹೇಳ್ಬೋದು. ಅದೇ ನಾನು ಎಲ್ಲ ಕಡೆನೂ ಹೋಗಿ ಮಾಡ್ತಾ ಇರೋದು. ಎಸ್ 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 ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿಗಳಾಗಿದ್ದಂಥ ಶಶಿಕಾಂತ್ ಸೆಂಥಿಲ್ ಅವರು ತನ್ನ ಈ ಒಂದು ತಾಸಿನ ಮಾತುಕತೆಯಲ್ಲಿ ನಾವು ಆರಂಭದಲ್ಲಿ ಕೊರೋನಾ ನಿಯಂತ್ರಣ ಮತ್ತು ಇವಾಗ ಜಾರಿಯಾಗಿರುವ ನೈಟ್ ಕರ್ಫ್ಯೂ ಎಲ್ಲ ವಿಚಾರಗಳ ಬಗ್ಗೆ ವಿಶ್ಲೇಷಣೆ ಮಾಡಿದರು. ಎಸ್, ನಂತರ ಒಟ್ಟು ಭಾರತದ ಇವತ್ತಿನ ರಾಜಕೀಯ ಪರಿಸ್ಥಿತಿ, ಸನ್ನಿವೇಶ ಮತ್ತು ಆಡಳಿತದಲ್ಲಿ ಇರುವವರು ತೋರಿಸ್ತಾ ಇರುವಂಥ ಸರ್ವಾಧಿಕಾರಿ ಧೋರಣೆ, ಆ ಸರ್ವಾಧಿಕಾರಿ ಧೋರಣೆ ಅದು ನನ್ನ ಭಾರತ ಅಲ್ಲ ಅನ್ನುವಂಥ ವಿಚಾರ. ಜೊತೆಗೆ ತಮಿಳುನಾಡಿನಲ್ಲಿ ಇವತ್ತು ಅವರು ಕಾಂಗ್ರೆಸ್ ಒಬ್ಬ ಆಕ್ಟಿವಿಸ್ಟ್ ಆಗಿ ಅವರು ತೊಡಗಿಸಿಕೊಂಡ ವಿಚಾರವನ್ನು ಕೂಡ ಹೇಳಿದರು. ಜೊತೆಗೆ ಬಹುಮುಖ್ಯವಾಗಿ ತಮಿಳುನಾಡಿನಲ್ಲಿ ಮೋದಿಯ ಹೆಸರಿನಲ್ಲಿ ರಾಜಕಾರಣ ನಡೆಯುವುದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಸರ್, ಎಸ್, ತಮಿಳುನಾಡಿನಲ್ಲಿ ಮೋದಿಯ ರಾಜಕಾರಣ ನಡೆಯುವುದಿಲ್ಲ ಅನ್ನೋದನ್ನು ಕರ್ನಾಟಕದ ಯಾವ ಮಾಧ್ಯಮಗಳು ಹೇಳಿಲ್ಲ. ಮಾಧ್ಯಮಗಳ ರಿಸಲ್ಟ್ ಬರುವಾಗ ಕಾಣುತ್ತೆ. ಎಸ್ ಸರ್, ನೀವೊಂದು ನಿಮ್ಮ ಬಿಸಿನೆಸ್ ಶೆಡ್ಯೂಲ್ ನಡುವೆ ವಿಪೋರ್ ಸ್ಟುಡಿಯೋಕ್ಕೆ ಬಂದು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಕ್ಕೆ ನಾನು ತುಂಬ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಎಸ್, ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.